ಆಗಿರುವಂತಹ ಸನ್ಮಾನ್ಯ ಸ್ಪೀಕರ್ ಯುಟಿ ಖಾದರ್ ಸಾಹೇಬರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಬಂದು ತಲುಪಲಿದ್ದಾರೆ. ಇಂದು ಪವಿತ್ರವಾದಂತಹ ಅಜ್ಜಿ ಯಾತ್ರೆಗೆ ಹೋಗುತ್ತಿರುವಂತಹ ಈ ಸಂದರ್ಭದಲ್ಲಿ ಅವರನ್ನ ಬೀಳ್ಕೊಡುವಂತ ಒಂದು ಜವಾಬ್ದಾರಿಯವನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ ಅದನ್ನು ವಹಿಸಿಕೊಂಡಿದೆ. ಈ ರಾಜ್ಯದ ಸೊತ್ತಾಗಿರುವಂತಹ ಮಾನ್ಯ ಯುಟಿ ಖಾದರ್ ಸಾಹೇಬರು ಅದೇ ರೀತಿ ಕೂಡ ನಮ್ಮ ಸಮುದಾಯದ ಸೊತ್ತು ಕೂಡ ಆಗಿದ್ದಾರೆ. ಸಾಧಾರಣವಾಗಿ ಪವಿತ್ರವಾದಂತಹ ಅಜ್ಜಿಗೆ ತೆರಳುವಂತಹ ಸಂದರ್ಭಗಳಲ್ಲಿ ಆಯಾ ಮಸೀದಿಗಳಲ್ಲಿ ಅವರನ್ನ ಬೀಳ್ಕೊಡುವಂತಹ ಸಂಪ್ರದಾಯಗಳು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮತ್ತು ಈ ಭಾಗದ ಕೆಲವು ಮೊಹಲ್ಲಗಳಲ್ಲಿ ನಡೆದುಕೊಂಡು ಬರುತ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಹಾಗೂ ಈ ರಾಜ್ಯದ ಕಂಡ ಅಪ್ರತಿಮ ಸಜ್ಜನ ರಾಜಕಾರಣಿಯಾಗಿರುವಂತ ಯುಟಿ ಖಾದರ್ ಸಾಹೇಬರು ಈ ಸಲ ಅಜ್ಜಿಗೆ ಹೊರಡ್ತಾರಂತ ಶುಭ ಸುದ್ದಿ ನಮಗೆ ತಲುಪಿದಾಗ ಮಾನ್ಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಂತ ಕಾರ್ಪೊರೇಟರ್ ಲತೀಫ್ ರವರು ಈ ವಿಷಯವನ್ನು ನಮ್ಮ ಗಮನಕ್ಕೆ ತಂದಾಗ ಅವರ ಬೀಳ್ಕೊಡುಗೆಯನ್ನ ಬಹಳ ವಿಶೇಷವಾಗಿ ಮಾಡಬೇಕು, ಆ ಮುಖಾಂತರ ಅವರನ್ನು ಕೂಡ ಗೌರವಿಸಿ ಕಳಿಸಿಕೊಡ್ಬೇಕಂತೇಳಿ ಜಿಲ್ಲೆಯ ಆಯ್ದ ಕೆಲವು ಮಸೀದಿಗಳ ಮತ್ತು ದರ್ಗಾದಗಳ ಅಧ್ಯಕ್ಷರುಗಳನ್ನ, ಸಮುದಾಯದ ನಾಯಕರುಗಳನ್ನ ಕರೆಯಿಸಿ ಇಲ್ಲಿ ಅವರಿಗೆ ಬೀಳ್ಕೊಡುವಂತ ಒಂದು ಕಾರ್ಯಕ್ರಮವನ್ನ, ಬೀಳ್ಕೊಡುಗೆಯನ್ನ ನಾವು ಇಟ್ಟಿದ್ದೇವೆ. ತುಂಬಾ ಅದೇ ರೀತಿ ಯುಟಿ ಇಫ್ತಿಕಾರ್ ಅಲಿ ಮತ್ತು ಕುಟುಂಬ ಎರಡೂ ಕುಟುಂಬಗಳು ಕೂಡ ಈ ಅಜ್ಜಿ ಯಾತ್ರೆಯನ್ನ ಇವತ್ತು ಅಜ್ಜಿ ಯಾತ್ರೆಯನ್ನು ನಿರ್ವಹಿಸಲು ತೆರಳುತ್ತಾ ಇದ್ದಾರೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಈ ಸಭೆಯಲ್ಲಿ ದುವಾ ಮಾಡಲಿಕ್ಕೆ ಬೇಕಾಗಿ ನಮ್ಮೊಂದಿಗೆ ಇವತ್ತು ಯಾಕೂಬ್ ಸಹದಿ ಅವರು ಉಸ್ತಾದ್ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಸಭೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಉಸ್ತಾದರಾಗಿರುವಂತ ಕುಕ್ಕಿಲಧಾರ್ಮಿ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಸಭೆಯ ಹಿರಿಯ ವ್ಯಕ್ತಿ ಮತ್ತು ನಮ್ಮ ಸಮುದಾಯಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿರುವಂತ KSM ಮಸೂದ್ ಸಾಹೇಬರವರು ಕೂಡ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಯಾನಪ್ಪಯ್ಯ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವಂತಹ ನಮ್ಮ ಜಿಲ್ಲೆಯ ಅಭಿಮಾನಿ ನಾಯಕರಾಗಿರುವಂತಹ ವೈ ಅಬ್ದುಲ್ಲಾ ಕುಂಜಿ ಸಾಹೇಬರು ಕೂಡ ನಮ್ಮೊಂದಿಗೆ ಇವತ್ತು ಇದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ರಶೀದಾಜಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಮೇಲ್ತನಿಗೆ ಅವರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎರಡು ಉಸ್ತಾದರುಗಳು ಯಾಕೂಬ್ ಸಹದಿ ಮತ್ತು ಕುಕ್ಕಿಲಧಾರ್ಮಿ ಅವರು ಕೂಡ ಈ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಿರ್ವಹಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಮಿತ್ರರಾಗಿರುವಂತಹ ಬಿ ಅಬ್ದುಲ್ ನಾಸಿರ್ ಲಕ್ಕೀಸ್ಟಾರ್ ಅವರು. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಹಿರಿಯ ನಾಯಕರಾಗಿರುವಂತಹ MS ಮೊಹಮ್ಮದ್ ಸಾಹೇಬ್ರವರು ಕೂಡ ನಮ್ಮೊಂದಿಗಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಕರೀತಾ ಇದ್ದೇನೆ. ಅದೇ ರೀತಿ ಸುಳ್ಯ ಸೂಡದ ಅಧ್ಯಕ್ಷರಾಗಿರುವಂತಹ ಮುಸ್ತಫರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಳ ದರ್ಗದ ಅಧ್ಯಕ್ಷರಾಗಿರುವಂತ BJ ಹನೀಫ್ ಸಾಹೇಬರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯನ್ನ ನಮ್ಮ ಸ್ಪೀಕರ್ ಸಾಹೇಬರು ಈ ವೇದಿಕೆಯನ್ನ ಸೇರಿಕೊಳ್ಳಲಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಅಧಿಕೃತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಂತಿರುವಂತಹ ಎಲ್ಲ ಸನ್ಮಿತ್ರರು ಬಂದು ನಿಮಗಾಗಿ ಮೀಸಲಿಟ್ಟಂತ ಆಸನವನ್ನ ಸ್ವೀಕರಿಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ನಾನು
ಯಾಕೂಬ್ ಸಾದಿ ಉಸ್ತಾದರವರನ್ನ ವಿನಂತಿಸಿಕೊಳ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. اللهم صل وسلم وبارك على رسولك سيدنا محمد وعلى آل سيدنا ومولانا محمد الفاتح لما أغلق والخاتم لما سبق والناصر الحق بالحق والهادي إلى صراطك المستقيم صلى الله عليه وعلى آله حق قدره ومقداره العظيم. اللهم إنا نسألك بحق الفاتحة المعظمة والسبع المثاني أن تفتح لنا كل خير وأن تتفضل علينا بكل خير وأن تجعلنا من أهل الخير وأن تعاملنا يا مولانا معاملتك لأهل الخير. اللهم بارك لنا في تعلمنا وفي تعليمنا. اللهم بارك لنا في أسمائنا وأبصارنا. اللهم بارك لنا ولمن أراد السفر منا. اللهم هون عليهم سفرهم واطوي عنهم بعدهم. اللهم أنت الصاحب في السفر والخليفة في الأهل. اللهم إنا نعوذ بك من وعثاء السفر وكآبة المنظر وسوء المنقلب في الأهل والمال والولد. അർഹമുർറാഹിമായ അല്ലാഹ്, ഞങ്ങളിൽ നിന്ന്, ഞങ്ങളുടെ കുടുംബത്തിൽ നിന്ന്, വിശേഷമായും ഞങ്ങളുടെ പ്രിയപ്പെട്ട UT ഖാദർ സാഹിബ് പരിശുദ്ധമായ ഹജ്ജിന് പുറപ്പെടുകയാണ്. അല്ലാഹുവേ, അവരുടെ യാത്രകളിൽ നീ ബറക്കത്ത് ചെയ്തു കൊടുക്കണേ റഹ്മാനെ. സന്തോഷം നൽകണേ റഹ്മാനെ. ഒരു പ്രയാസവും ഒരു ബുദ്ധിമുട്ടും ഇല്ലാതെ വളരെ സന്തോഷകരമായി പൂർണ്ണമായ അഅ്മാലുകളും ഹജ്ജും ഉംറയും സിയാറത്തും എല്ലാം നിർവഹിച്ച് വളരെ ആരോഗ്യത്തോടുകൂടി സന്തോഷത്തോടുകൂടി തിരിച്ചെത്താനുള്ള എല്ലാ നിലക്കുള്ള അവസരങ്ങളും നീ ഉണ്ടാക്കി കൊടുക്കണം റഹ്മാനെ. അതുപോലെ ഞങ്ങളുടെ കൂട്ടത്തിൽ പരിശുദ്ധമായ ഹജ്ജ് ഉംറക്ക് പോകാൻ അവസരം കിട്ടാത്ത പലരുമുണ്ട്. എല്ലാവർക്കും നീ അവസരം ഉണ്ടാക്കി തരണം റഹ്മാനെ. അതിന്റെ എല്ലാ കാര്യങ്ങളും നീ എളുപ്പമാക്കി തരണേ റഹ്മാനെ. അതുപോലെ തന്നെ UT ഖാദറിന്റെ അനുജൻ UT ഇഫ്തിഖാർ സാഹിബ് അടക്കമുള്ള ആളുകൾ ഹജ്ജിലേക്ക് യാത്ര പോവുകയാണ്. അവരുടെ കാര്യങ്ങളെല്ലാം നീ എളുപ്പമാക്കി കൊടുക്കണേ അല്ലാ. ലക്ഷക്കണക്കിന് ആളുകൾ പരിശുദ്ധമായ ഹജ്ജിന് എത്തിക്കൊണ്ടിരിക്കുകയാണ്. അവരുടെ ഹഖ് കൊണ്ട് ബറക്കത്ത് കൊണ്ട് നമുക്ക് എല്ലാവർക്കും ആ പരിശുദ്ധമായ ഹജ്ജും ഉംറയും മറ്റുള്ള അഅ്മാലുകളും നിർവഹിക്കാൻ നീ ഞങ്ങൾക്ക് തൗഫീഖ് തരണേ റഹ്മാനെ. നീ തൗഫീഖ് തരണേ റഹ്മാനെ. റബ്ബനാ ആതിനാ ഫിദ്ദുനിയാ ഹസന വഫിൽ ആഖിറതി ഹസനതൻ വഖിനാ അദാബന്നാർ. ആമീൻ ബിറഹ്മതിക യാ അർഹമർ റഹീമീൻ. വസല്ലല്ലാഹു തആല വസല്ലം അലാ ഖൈരി ഖൽഖി സയ്യിദിനാ മുഹമ്മദിൻ വആലിഹി വസ്വഹ്ബിഹി അജ്മഈൻ. അൽഹംദുലില്ലാഹി റബ്ബിൽ ആലമീൻ. ದುವದೊಂದಿಗೆ ಈ ಕಾರ್ಯಕ್ರಮಕ್ಕೆ ನೋವು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ವ್ಯಕ್ತಿತ್ವ. ಹಲವಾರು ಸಮುದಾಯದ ಸಮಸ್ಯೆಗಳು ಬಂದಾಗ ಅದಕ್ಕೆ ಬಹಳ ಸರಳವಾಗಿ ಅದಕ್ಕೆ ಉತ್ತರ ನೀಡಬಲ್ಲಂತ ವ್ಯಕ್ತಿತ್ವ ಇರುವಂತಹ ಇಫ್ತಿಖಾರ್ ಅಲಿ ಸಾಹೇಬರು ಇಂದು ನಮ್ಮ ಸಮುದಾಯದ ಬಹಳ ಒಂದು ದೊಡ್ಡ ಶಕ್ತಿಯಾಗಿ, ಸಮಾಜದ ಶಕ್ತಿಯಾಗಿ ಇಂದು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಮಾಡುತ್ತಿರುವಂತಹ ಸಮಾಜ ಸೇವೆ ಬಹುಶಃ ಹಲವಾರು ವಿದ್ಯಾವಂತರ ಬಡಜನರ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಭಾವಿಸಿಕೊಂಡು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ನಾವು ಈ ಸಂದರ್ಭದಲ್ಲಿ ಹಜ್ಜಿಗೆ ತೆರಳುವಂತ ಸಂದರ್ಭದಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬೀಳ್ಕೊಡ್ತಾ ಇದ್ದೇವೆ. ನಾಯಕರು ಅವರನ್ನ ಗೌರವಿಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಶಾಲು ಹಾಕಿ ಅವರನ್ನ ಬೀಳ್ಕೊಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಬ್ರದರ್ ಕೀಲುಂಡು ಬರ್ನಾಯ್ತು ಮೇಲಿ
ಅದು ಜಂಡು ಮಿಷನ್ ಹಾಕಿದೆ ಅವರು ಫಂಕ್ಷನ್ ಹಾಕಿಯದಕ್ಕೆ నాకు ಥ್ಯಾಂಕ್ಸ್ ಚೊಲ್ಲೋನು ಎಲ್ಲರಿಗೂ ಎಲ್ಲ ಕೂಡ ಸೇರಿ ಎಲ್ಲ ಇದೇ ಮಾಡಿ ಸೇರಿರ ನಾನು ನಾಳೆ ಕಾಲ್ ತೋಲು ಅಬ್ದು ಚೆನ್ನಾಗಿ ಬಂಡಿಲ್ಲ ಅಂತೆ ಬ್ರದರ್ ಮಾತ್ರ ಉಳ್ಳು ನಾನು ಸ್ಪೀಕರ್ ನಲ್ಲೇ ಅಂತೆ ಅಂಕಲ್ ಹೆಚ್ಚಂತೆ ಅಂದರೆ ಚೆನ್ನಾಗಿ ಎಲ್ಲ ಪಿರ್ಸಾದ ಬಿಲ್ಕಿಡೋ ಇದು ಮಿಸ್ ಆಗ್ತೀರಾ ಅಂತೆ ಎಲ್ಲ ಇದೇ ಮಾಡಿ ಬಂದ ಬ್ರದರ್ ಬಂತು ನೀವೆಲ್ಲ ದೂರಕ್ಕೂ എന്നാലോ ബ്രദർ എല്ലാം ദൂരത്തിൽ അസ്സലാമു അലൈക്കും ബീൽക്കൊടിയുടെ എടുത്തോണ്ട് നിങ്ങളെല്ലാരും അതിലേക്ക് മെയിനായിട്ട് ദുവാർക്കുന്നുണ്ട് ഞങ്ങളോട്ട് അഭ്യർത്ഥനാക്കിയിട്ട് ഞങ്ങൾ ഈ പിർസത്തെ ബിലിക്ക് നിങ്ങൾ വന്നിട്ട് ഞങ്ങൾ ഈ ಕಾರ್ಯಕ್ರಮ ಚಂದಕಾನೆ ಚಂದಾಕೆತ್ತಕಾಯ್ತು ನಿಂಗೆ ನಾನು ഞങ്ങൾ ದಕ್ಷಿಣ ಕನ್ನಡ ವಕ್ಫ್ ಇದರ ಪರವಾಗಿ ನಾನು ನಿಂಗೆ ಕಲ್ಪು ನಿಂಗೆ ಕೃತಜ್ಞತೆ ಅಭಿನಂದನೆ ನಾನು ಹಾಕೊಂಡಿಲ್ಲ ഒരു ജണ്ട് പതക്കത്തിലായിട്ട് ഞാൻ ഉദ്ഘാടന ഭാഷണത്തിലായിട്ട് ഞാൻ ധാർമ്മിക സഹോദരൻ ഞാൻ ഈ പോഡിയം വിളിച്ചോണ്ടില്ല السلام عليكم ورحمة الله وبركاته بسم الله والحمد لله والصلاة والسلام على أشرف رسول الله وعلى آله وصحابه الفائزين برضا الله ما بعد بسم الله الرحمن الرحيم إنا فتحنا لك فتحا مبينا صدق الله العظيم ഈ പവിത്രമായ പരിശുദ്ധ ഖുർആനിലെ തിരുവചനം കൊണ്ട് ഈ സംരംഭത്തിനാണ് ഉദ്ഘാടനാക്കിയതായിട്ട് ഘോഷണാക്കിയ പുരുഷത്തെ ലീഡർമാർ ഇവിടെ എണ്ണപ്പെട്ട ലീഡർമാർ ഉള്ളേ വഖഫുടെ അധീനത്തിൽ നടക്കട്ടെ ഞങ്ങളെ അതിലെ അധ്യക്ഷ ലക്ഷ്മ അയാളെ നേതൃത്വത്തിൽ നടക്കട്ടെ പോലത്തെ ഒരു സുന്ദരമായ കാര്യക്രമം ഈ ഉമ്മത്തിലെ ബെന്നലുമായിട്ട് ഈ ഉമ്മത്തിലെ മാർഗദർശകന്മാരുമായിട്ട് ഈ ഉമ്മത്തിൽ ധൈര്യമായിട്ടുള്ള ആളുമാരായിട്ട് കിടറ് വേദിയിലും അതേപോലെ സദസ്സിലുള്ള ആളുമാരല്ല പ്രത്യേക പേരുകളുടെ അകത്യം ഇല്ലാണ്ട് പേരുകളുടെ കാരണം നിങ്ങളൊക്കെയുള്ള ഒരു ബഹുമാനപ്പെട്ട റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ ദീനിയ ദഅവത്തിന് നേതൃത്വം കൊടുക്കുന്ന സന്ദർഭത്തിൽ സ്വഹാബത്ത് ഞങ്ങൾക്ക് ബെന്നലുമായിട്ട് നിന്നതുപോലെ അബൂബക്കർ സിദ്ദീഖ് റളിയല്ലാഹു അൻഹു ഉമർ ഉസ്മാൻ അലി റളിയല്ലാഹു അൻഹു അതുപോലത്തെ സ്വഹാബത്ത് ഞങ്ങളുടെ പേര് അമീറുൽ മുഅ്മിനീൻ അഥവാ മുഅ്മിനീങ്ങളായ അമീർ ഉമറാഹു ചെന്നതായിട്ട് ഞങ്ങളുടെ പേര് അങ്ങനെ ആരും ഉസ്താദിന്റെ ചിലരുടെ കർമ്മ ഇല്ല ഞങ്ങളെ പോലത്തെ ആലിമ്യങ്ങൾ ആരുമില്ല അതിന് പിന്നെ ഉലമാ ഉൽ മുഅ്മിനീൻ മുഅ്മിനീങ്ങളായ ആൾമാരെ ഉലമാക്കന്മാരായിട്ട് കിടറുണ്ടും ചെല്ലില്ല ബദൽ ഞങ്ങളെ ചിലരുടെ അമീറുൽ മുഅ്മിനീൻ മുഅ്മിനീങ്ങളെ അമീറായിട്ട് കിടച്ചിട്ട് ആ ഉമറായുടെ പവറിലിക്കടെ ഞങ്ങളെ അനന്തരവാദി ഉത്തരാധികാരിമാരായിട്ട് കിടറി വെച്ചിരിക്കടെ പ്രതിവർത്തവും ഈ ഉമറാക്കന്മാരെ കൊണ്ടിട്ട് ഉമറാഹ് ഒട്ടായിട്ട് സേരുടെ സന്ദർഭത്തിലായിട്ട് അല്ലാഹുവിന്റെ ദീനിനും ഈ സമുദായത്തിനും നല്ലൊരു സമാധാനവും നല്ലൊരു മാർഗദർശനവും നല്ലൊരു ധൈര്യവും കിട്ടിക്കൊണ്ടുള്ളത് ഉണ്ട് ഞങ്ങളെ രാജ്യസഭ സ്പീക്കറായിട്ടിക്കടെ വിധാനസഭ സ്പീക്കറായിട്ടിക്കടെ ബഹുമാനപ്പെട്ട യു ടി ഖാദർ സാഹിബും അതേപോലെ ഇളവണു ഇഫ്തിഖാർ സാഹിബും ബീൽക്കൊടുക്കെ സമാരംഭമായിട്ടിക്കടെ ഹജ്ജില് അതുകൊണ്ടിട്ട് ഉദിച്ചിട്ടിക്കടെ നേതാക്കന്മാർ പ്രത്യേകിച്ച് ഞങ്ങളുടെ വേദിയിലുള്ള ഈ സമുദായത്തെ പിന്നലുമായിട്ടുള്ള ഏനപ്പയ അബ്ദുള്ള കുഞ്ഞ് ഹാജി അതേപോലെ മസൂദ് ഹാജിരെ പോലത്തെ റഷീദ് ഹാജിരെ പോലത്തെ ലീഡർമാർ എല്ലാവരും ഓരോന്നും പേര് ചെന്നെങ്കിൽ തീരാത്ത ഇത്ര മഹത്വ ചെന്നെങ്കിൽ തീരാത്ത വ്യക്തിത്വമായിട്ട് കിടന്നു മാഷാ അല്ലാഹ് ഞങ്ങളെ യു ടി ഖാദർ സാഹിബ് വേദിക്ക് വന്നിട്ടുണ്ട് അക്ബർ അല്ലാഹു അക്ബർ വലില്ലാഹിൽ ഹംദ് മാഷാ അല്ലാഹ് ഈ സന്ദർഭത്തിൽ ഇതുപോലത്തെ ലീഡർമാർ ഉമറാക്കന്മാർ നമ്മളെല്ലാരെയും ലീഡർമാരെല്ലാം ഹജ്ജിക്ക് പോകേണ്ട സന്ദർഭത്തിൽ ഒന്ന് പരസ്പര പരിചയമാക്കിടുതും നമുക്ക് പിന്നെ ഒരു ബിൽ കൊടുക്കേണ്ട രൂപത്തിൽ സന്മാനാക്കിടുതും നമുക്ക് ദ്വാരക്ക് വസിയത്താക്കിടും ഞങ്ങൾ ഹക്കായിട്ട് ಅದಕ್ಕೆ വേണ്ടതും കൂടെ സ്വീകരിച്ചിട്ടുള്ളത് മാഷാ അല്ലാഹ് യു ടി ഖാദർ സാഹിബും ഞങ്ങളെ രാജ്യത്തെ അല്ലെങ്കിൽ ഞങ്ങളുടെ ദേശത്തിലെ ഈ മുസ്ലിം ഉമ്മത്തിന് വലിയൊരു ഹെമ്മപ്പെട്ട പോലത്തെ ലീഡർഷിപ്പിൽ യാതൊരു സംശയവും ഇല്ല അതുപോലത്തെ ആൾമാർക്ക് ഞങ്ങളെ പോലത്തെ ആൾമാർ എല്ലാവരെയും എപ്പോഴും ദുആആയിട്ട് ഞങ്ങൾക്ക് വലിയ വെണ്ണലുമായിട്ട് നിൽക്കരുത് ഈ സന്ദർഭത്തിൽ ദീർഘഭാഷണാക്കൊന്നും പോണ്ടില്ല അല്ലാഹു സുബ്ഹാനഹു വ തആല യു ടി ഖാദർ സാഹിബും അതേപോലെ ഇഫ്തിഖാർ സാഹിബും കുടുംബത്തും ഞങ്ങളൊട്ടിಗೆ ഹജ്ജിಗೆಲ್ಲ പോയിട്ടുള്ളവരാ പടച്ചറപ്പ് എല്ലാവർക്കും അല്ലാഹു മഖബൂലും മബ്റൂറുമായ ഹജ്ജും ഉംറയും സിയാറത്തും ആകുന്ന സൗഭാഗ്യം തൗഫീഖും ഹിമ്മത്തും ഖുവ്വത്തും അല്ലാഹു പ്രദാനം ചെയ്യുമാറാവട്ടെ പോണ്ട സകലത്തിലും അല്ലാഹു സലാമത്തിലും സന്തോഷത്തെ തെരുവാക്കി തീർക്കുമാറാവട്ടെ അതേപോലെ ജീവനത്തിൽ മരിക്കടോടത്തോളം ധാരാളപ്പെട്ട കുടുംബ സഹിത ആ കഅബയെ കാണും ഹറമൈൻ ശരീഫിനെ കാണും ധാരാളം ഇബാദത്തിൽ പോകും ആരോഗ്യവും ആഫിയത്തും നമുക്ക് എല്ലാവർക്കും അല്ലാഹു പ്രദാനം ചെയ്യുമാറാവട്ടെ പടച്ചറപ്പ്
റബ്ബ് ഞങ്ങളെല്ലാവരെയും കുടുംബത്തിൽ രോഗത്ത് അല്ലാഹു ശിഫയാക്കുമാറാവട്ടെ. ഞങ്ങളെ കുടുംബത്തിൽ മരിച്ചുപോയി അല്ലാഹു മഗ്ഫിറത്തും റഹ്മത്തും പ്രദാനം ചെയ്യുമാറാവട്ടെ. ഇത്ര മാത്രം ചെന്നിട്ട് പ്രത്യേകിച്ചിട്ടും ഹജ്ജിക്ക് പോണ്ടേ നിങ്ങൾ എല്ലാവരും വീട്ടുകാർ സാഹിബും ഇഫ്തിഖാർ സാഹിബും അതേപോലെ ഈ കൂട്ടത്തിൽ ചെമ്മാൽമാർ ഹജ്ജിക്ക് ഭർത്താങ്ങളുള്ള എല്ലാവർക്കും ഈ ഉമ്മത്തിലെ അഭിവൃദ്ധിക്കും സന്തോഷത്തിനും റായത്തെ സമാധാനത്തിനും സൗഹാർദ്ദത്തിനും എന്നോട് പ്രത്യേക ദ്വാരെ കുണത്തിന്റെ വസ്യത്തോടു കൂടി നീ പാട്ടുവേ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ನಾನೆಲ್ಲರೂ ನಿರೀಕ್ಷೆ ಆಯ್ತಿದ್ದೇನೆ. ನಾನು ನುಪ್ಪಡಮೆ ಪರಿಚಯ ತನ್ನ ಬಲಮೆ UT ಖಾದರ್ ಸಾಹೇಬರ ಪರಿಚಯ ಕೊಂಡಿಲ್ಲ. അതിൽ ഈ രാഷ്ട്രത്തെ ഈ രാജ്യത്തെ സ്വത്തു അതേപോലെ സമുദായത്തെ മാനിക്കത്തെ മുത്തുകൊണ്ട് ചെന്നെങ്കിൽ തപ്പാവല. കുറെ സന്ദർഭത്തിൽ അതിന്റെ ചുമ ആൾമാർ കാൽ വലിക്കാനുള്ള ഞാൻ എപ്പോ എന്റെ ഫ്രണ്ട്സ്മാരോട് ചെങ്ങന്മാരോട്ട് ചില്ലറ് ഈ സാമാജിക ജാലതാണത്തിൽ UT ಖಾದರ್ പലക്കും എന്ത് ചെന്നെങ്കിൽ അതിൽ എത്ര ടീക്ക ടിപ്പണി ആക്കിയും കൂടെ അതിൽ അതിന് ഉത്തര കൊടുക്കും. മൗനമേ അതിൽ ഉത്തര. അൽഹംദുലില്ലാ ചുമ്മ സ്വരത്തിൽ അതിൽ സമുദായത്തിൽ എന്താക്കിയത് ചെല്ലത് ക്വസ്റ്റ്യൻ ആക്കിക്കൊണ്ടിരിക്കുന്നത്. ഒരു ഉദാഹരണ ನಾನು ചെല്ലേ ഞങ്ങള് ഇപ്പത്തെ ഈ അല്പസംഖ്യാತರ ಭವನ ವಕ್ಫು ಇದೆಲ್ಲ ഒരു ಕಟ್ಟಡ ನಿಂಡ್ರು ಅದರ ಪೆರೋಲು ಅಂಡ್ ಸಾಬೀರ್ ಮುಲ್ಲಾ ಚೆಲ್ಲೋರು ನಲ್ಲೊರು ಆಫೀಸರ್ ಉಡೆ ಡಿಸ್ಟ್ರಿಕ್ಟ್ ಅಲ್ಪಸಂಖ್ಯಾತರ ಇದು ಅದೇ ಟೈಮಲ್ಲೂ ഇവിടെ DCIT ഇബ്രാഹിം സാഹിബിന്റെ ആ ഇടീ ഫയൽ തന്നെ ഫോളോപ്പ് ആക്കിയെന്ന് ನಾನು റിയാസ് കണ്ണൂർ ആയിട്ട് ആ സന്ദർഭത്തിൽ ആ ഫയല് ഇവിടെ മൂവ്മെന്റ് ആക്കുമ്പോ സന്ദർഭത്തിൽ ലാസ്റ്റ് മിനിറ്റിൽ തറകാവില്ല ಅದಕ್ಕೆ ചുമ്മ കൊക്കെയോ കൊൽക്കത്ത ഓഫീസർസ് അങ്ങ് വെച്ചപ്പ ನಾನು ಇದೇ ರಿಯಾಜ್ ಸಾಬ್ ಫೈಲ್ UT ಖಾದರ್ ಸಾಹೇಬ್ ನಿಂಗೆ ಬೆಂಗಳೂರಿಗೆ ಬರು ಆ ಫೈಲ್ ಏನಾದ್ರು ಮೂವ್ಮೆಂಟ್ ಉಂಟು ಬ್ಯಾಂಗ್ಳೂರು ಅಂಡತ್ತು ರೆವಿನ್ಯೂ ಮಿನಿಸ್ಟರ್ ಆಯ್ತು ಬಹುಶಃ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ನಾನು ಬಿಹಾರಿಕರೆ അവിടെ ഇന്ന് സെക്രട്ടറിയേറ്റ് ഫയൽ എടുത്തോണ്ടു ಅಲ್ಲಿ ബാംഗ്ലൂർ ತುರ್ತು ಕಾರ್ಯಕ್ರಮ ಇನ್ನೇನು ಕೂಡ ನಾನು ಮೈಸೂರಿಲ್ಲ ಚೆಲ್ಲಮ್ಮ ಆ ಫೈಲ್ ಸೆಕ್ರೆಟರಿಯೇಟ್ ಆ ಫೈಲ್ എടുപ്പാട്ടിട്ട് ഒട്ടിಗೆ ഞങ്ങൾ കാറിൽ കുട്ടി ഉണ്ടു മൈസൂരിൽ പോയിട്ട് കണ്ടത് ആ അല്പസംഖ്യാತರ ഭവന അണ്ടത്തിക്ക് ഫയലിಗೆ സൈൻ ഇട്ടിപ്പാട്ടിയെ ആ സൈൻ ഇട്ടിട്ട് இந்த അല്പസംഖ്യാತರ ഭവನ ಅಂದು ನೆಲೆನಿಕ್ಕೊಂಡು ಆ ಕಮ್ಯುನಿಟಿ ಎಲ್ಲ ಇಲ್ಲಂಟಾಗಿ ಹೊರತ ಬಿಜೆಗೆ ಇನ್ನರ್ಥ ನಿങ്ങളെ DC ಆಫೀಸಿಗೆ ಇನ್ನರ್ಥ ಪಡಿಲಿ ഇങ്ങനെ പോണി നാളെ ഈ ഓഫീസ് അതിൽ ഒരേ ഇതിൽ പോകുന്നിട്ട് നിപ്പാട്ടിട്ട് സമുദായത്തിന് വലിയൊരു ഹെൽപ്പാക്കിയോ അണ്ടത്തോ കാലഘട്ടത്തിൽ അത് ഓടെ കൂടെ അത് നാനാക്ക് പറ്റിയമാ ഇതാക്കി പറ്റില്ല ഇങ്ങനത്തെ ഒരേ ചുമ്മ സമുദായത്തിന് പേനായ സർക്കാരത്തെ മട്ടത്തിൽ എന്തായിട അത് ഞങ്ങളെ UT ಖಾದರ್ സാഹിബ് ആക്കി തന്നത് കുറെ സന്ദർഭത്തിൽ അതില് ನೇರಮಾയിട്ട് ಸಪೋರ್ಟ್ ಹಾಕುವಾಗ ಆಯ್ಲೆಂಗು ಪೆರೋಲ್ ನಿಂದಿಟ್ಟು ಆದ್ರೆ ಹೆಂಗನೆ ಹಾಕುವಂತ ಮಾರ್ಗದರ್ಶನದಂಡು ಕೊರೆ ಸಂದರ್ಭದಲ್ಲಿ ಎದುರು ನಿಂದಿಟ್ಟು ನಾನು ಇದ್ರ ಹಾಕಿದಂಡೆ ಅಂತ ಹೇಳತ್ರ ಧೈರ್ಯ ತಾಕತ್ತು ಕಾಟ್ರವರ ಲೀಡರ್ ಆಯ್ತಿದ್ರು UT ಖಾದರ್ ಸಾಹೇಬ್ ಅಲ್ಹಮ್ದುಲಿಲ್ಲಾ ಇಂದು ಐಲಿ പവിത്രമായ അജ്ജിക്ക് പോണ്ട ഈ സന്ദർഭത്തിൽ ഞങ്ങൾ അയാളുടെ ബീൽക്കൊടുക്കെ ആക്കുന്നത് ഞങ്ങൾ വലിയൊരു സമുദായത്തെ ജവാബ്ദാരിയായിട്ട് ഒരു നിലവിൽ ഉണ്ട് അയാളുടെ ഞങ്ങൾ ഗൗരവാക്കിയിട്ടുള്ള ഈ സന്ദർഭത്തിൽ അയാളുടെ ഞാൻ ചൊമ്മ ഗൗരവപൂർവകമായിട്ട് ഇന്നത്തെ ഈ കാര്യക്രമത്തിൽ ഞങ്ങൾ പിൽസത്തെ ബിലിക്ക് വന്നതിനായിട്ട് ഞാൻ കൽബ് തന്നിട്ട് അയാൾക്ക് ഈ കാര്യക്രമത്തിൽ സ്വാഗതമാക്കിയിട്ടുള്ള ഒരു ജണ്ട് പലക്കത്തിനായിട്ട് ഞാൻ വൈ അബ്ദുള്ള കുഞ്ഞി സാഹിബർ ഒരു ജണ്ട് പലക്ക പറയുന്നുണ്ട് ഞാൻ കേട്ടോണ്ടുള്ളത്. ಅಸ್ಸಲಾಮು ಅಲೈಕುಂ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ನಾನು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ನಾವು ಇವತ್ತು ಇಲ್ಲಿ ಸೇರಿದ್ದು ಯಾಕೆಂದು ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ನೆಚ್ಚಿನ ನಾಯಕರಾದ UT ಖಾದರ್ ಮತ್ತು ನನ್ನ ಸ್ನೇಹಿತರಾದ UT ಇಫ್ತಿಖಾರ್ ಮತ್ತು ಅವರ ಕುಟುಂಬ ಹಜ್ ಯಾತ್ರೆಗೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶುಭ ಕೋರಲು ನಾವು ಇಲ್ಲಿ ಸೇರಿದ್ದೇವೆ. ಅಲ್ಲಾಹ್ವಿನ ಕೃಪೆಯಿಂದ ಅವರು ಬಹಳ ಯಾವ ಒಂದು ಅನಾನುಕೂಲತೆ ಇಲ್ಲದೆ ಹೋಗಿ ಹಜ್ ಉಮ್ರಾ ನೆರವೇರಿಸಿ ಬಂದು
ಬರಲಿ ಎಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಈ ಹಜ್ ನಮ್ಮ ಇಸ್ಲಾಂ ಧರ್ಮದ 5 ಪಿಲ್ಲರ್ನಲ್ಲಿ ಒಂದಾಗಿದೆ. ಅದು ಹಣ ಮತ್ತು ಒಳ್ಳೆ ಆರೋಗ್ಯ ಇದ್ದವರಿಗೆ ಅದು ಒಂದು ಖಂಡಿತ ಹೋಗಿ ಬರಬೇಕು. ಅದೇ ರೀತಿ ಇವತ್ತು ನಮ್ಮ 2 ನಮ್ಮೆಲ್ಲ ಸ್ನೇಹಿತರೆಂದು ನಾನು ಕರೀತೇನೆ, ಅವರು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಒಳ್ಳೆ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಕೊಡಲಿ ಮತ್ತು ಹಜ್ ನೆರವೇರಿಸಿ ಬಂದು ನಮ್ಮನ್ನೆಲ್ಲ ಕಾಣಲಿಕ್ಕೆ ಅವರಿಗೆ ಅನುವು ಮಾಡಲಿ ಅಲ್ಲಾಹು ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಾನು ಹೆಚ್ಚು ಮಾತಾಡುವುದಿಲ್ಲ ಈ ಸಂದರ್ಭದಲ್ಲಿ. ಅವರು ಈಗಾಗಲೇ ಹೋಗಲಿಕ್ಕಿದೆ ಬ್ಯಾಂಗ್ಳೂರಿಗೆ. ಅವರಿಗೆ ಪುನಃ ಅವರಿಗೆ ನನ್ನ ಎಲ್ಲ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಲಾಮ್. ಧನ್ಯವಾದಗಳು ವೈ ಅಬ್ದುಲ್ಲಾ ಕುಂಜಿ ಸಾಹೇಬರಿಗೆ. ಒಂದೆರಡು ಮಾತಿಗಾಗಿ ನಾನು ಪಕ್ಷಿನ ಅಧ್ಯಕ್ಷರಾದಂತಹ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಸಿರ್ ಲಕೀಶ್ವರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನಾಯಕರು, ವಿಧಾನಸಭಾ ಅಧ್ಯಕ್ಷರು ಆದಂತಹ UT ಖಾದರ್ ಅವರೇ, ಅದೇ ರೀತಿ ಏನಪ್ಪ ಯೂನಿವರ್ಸಿಟಿನ ಚಾನ್ಸಲರು ಮತ್ತು ನಮ್ಮ ನಾಯಕರು ಆದಂತಹ ವೈ ಅಬ್ದುಲ್ಲಾ ಕುಂಜಿ ಅವರೇ, ನಮ್ಮ ಗುರುಗಳಾದ ಉಸ್ತಾದರಾದ ಕುಕ್ಕಿಲ ದಾರ್ಮಿ ಅವರೇ, ಅದೇ ರೀತಿ ಯಾಕೂಬ್ ಸಾದಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸೆಂಟ್ರಲ್ ಕಮಿಟಿ ಮತ್ತು ಉಡುಪಿ ಜಿಲ್ಲೆಯ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು, ಮಾಜಿ MLC ಆದಂತಹ ಮಸೂದ್ ಅವರೇ, BCCಯ ಚೇರ್ಮನ್ರು, ನನ್ನ ಆತ್ಮೀಯರು ಮತ್ತು ನನ್ನ ಮಾರ್ಗದರ್ಶಕರು ಆದಂತಹ ರಶೀದಾಜಿ ಅವರೇ, ಉಳ್ಳಾಲ ದರ್ಗಾದ ಅಧ್ಯಕ್ಷರು, ಈಗಾಗಲೇ ಯಶಸ್ವಿಯಾಗಿ ಉರೂಸನ್ನು ನೆರವೇರಿಸಿದಂತಹ ಅಧ್ಯಕ್ಷರಾದ ಹನೀಫಾಜಿ ಅವರೇ, ಜಿಲ್ಲೆಯ ಪ್ರಮುಖ ನಾಯಕರು ಆದ KPCCಯ ಮೆಂಬರು ಆದಂತಹ ನನ್ನ ಆತ್ಮೀಯರಾದಂತಹ MS ಮಹಮೂದ್ ರವರೇ, ಸೂಡಾ ಇದರ ಉಪುತ್ತೂರಿನ ಅಧ್ಯಕ್ಷರು ಮತ್ತು ಮೀಫಿನ ಉಪಾಧ್ಯಕ್ಷರು ಆದಂತಹ ಮುಸ್ತಫರ್ ಅವರೇ, ನನ್ನ ಆತ್ಮೀಯರು ಶಾಸಕರ ಅಬೂಬಕರ್ ರವರೇ, ಅದೇ ರೀತಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ ಕಿರಿಯರೇ, ಇವತ್ತು ಇಲ್ಲಿ ಯಾರೆಲ್ಲ ಇದ್ದೀರಾ ನೀವೆಲ್ಲ ವೇದಿಕೆಯಲ್ಲಿ ಕೂರುವಂತಹ ಒಂದು ನಾಯಕರುಗಳಾಗಿದ್ದೀರಿ, ಸಮುದಾಯದ ನಾಯಕರಾಗಿದ್ದೀರಿ. ಆದ್ರೆ ಇವತ್ತು ಕೆಲವೇ ಇಲ್ಲಿ ಆಸನ ಇರುವುದರಿಂದ ನಾವು ಮುಖ್ಯ ಒಂದು 4-8 ಮಂದಿಯನ್ನು ನಾವು ಕೂರಿಸಿದ್ದೀವಿ. ನೀವು ಯಾರು ಅದಕ್ಕೆ ಬೇಸರ ಮಾಡಬಾರ್ದು. ನೀವೆಲ್ಲ ನನ್ನ ಪ್ರೀತಿಗೆ ಒಗ್ಗೂಟ್ಟು ಇಲ್ಲಿ ಬಂದಿದ್ದೀರಿ. ಇವತ್ತು ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ UT ಖಾದರ್ ಸಾಹೇಬರು ಮತ್ತು ಅದೇ ರೀತಿ ಅವರ ಸಹೋದರರಾದಂಥ ಇಫ್ತಿಕಾರ್ ಸಾಹೇಬರು ಇಬ್ಬರು ಹಜ್ಜಿಗೆ ಅವರ ಕುಟುಂಬದೊಂದಿಗೆ ಅವರ ಹಜ್ಜಿಗೆ ತೆರಳಿದ್ದಾರೆ. ಇದು ನಮ್ಮ ಮುಸಲ್ಮಾನರ ಎಲ್ಲರ ಒಂದು ಕನಸಾಗಿರ್ತದೆ. ನಮ್ಮ ಜೀವನದಲ್ಲಿ ಒಂದು ಸಲ ಆದರೂ ನಾವು ಹಜ್ ಮಾಡಬೇಕೆಂಬುದು. ಆ ಕನಸು ಇವತ್ತು ಇವರಿಬ್ಬರಿಗೂ ನೆನಸಾಗುವ ಒಂದು ಸಮಯ ಇವತ್ತು ಒದಗಿ ಬಂದಿದೆ. ಆ ಸಮಯ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬೀಳ್ಕೊಡುಗೆ ಕೊಡುವುದು ನಮ್ಮ ಕರ್ತವ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕಾಗಿ ಬಹಳಷ್ಟು ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ UT ಖಾದರ್. ಶಾಸಕರಾಗಿ ಬಹಳಷ್ಟು ಬಾರಿ ಮಂತ್ರಿಗಳಾಗಿ, ಅದೇ ರೀತಿ ಇವತ್ತು ಉನ್ನತ ಸ್ಥಾನದಲ್ಲಿ ಸ್ಪೀಕರ್ ಆಗಿ ಇವತ್ತು ಹುದ್ದೆಯನ್ನು ನಿಭಾಯಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದಂತ ಒಬ್ಬ ವ್ಯಕ್ತಿ. ಯಾರೇ ಹೋದ್ರು ಅವರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಅವ್ರ ಏನು ಕೆಲಸ ಇದ್ರು ಅಲ್ಲಿ ಫೋನ್ ಮಾಡಿ ಅವರಿಗೆ ಕೆಲಸ ಮಾಡಿ ಕೊಡುವಂತ ಒಬ್ಬ ವ್ಯಕ್ತಿ ನಾನು ಕಂಡಿದ್ದೇನೆ. ಬೆಂಗಳೂರಿನಲ್ಲಿ ಬಹಳಷ್ಟು ಮಂತ್ರಿಗಳು, ಬಹಳಷ್ಟು ನಾಯಕರುಗಳು, ಅನೇಕ ಜನರು ಅವರ ಆಫೀಸಲ್ಲಿ ಹೋಗಿ ಕಾಯ್ತಾ ಇರ್ತಾರೆ. ಅವರಿಗೆ ಸಮಯ ಇಲ್ಲ ಅಂತ ಹೇಳಿ ಎದ್ದು ಸೀದಾ ಹೋಗ್ತಾರೆ. ಆದ್ರೆ UT ಖಾದರ್ ಅವರು ಹಾಗಲ್ಲ. ಎಷ್ಟೇ ಕೆಲಸ ಇದ್ರು ಅಲ್ಲಿ ಬಂದವರ ಅಹವಾಲನ್ನು ಕೇಳಿ ಅವರಿಗೆ ಸಮಾಧಾನ ಹೇಳಿ ಅವರಿಗೆ ಆಗುವಂತ ಕೆಲಸವನ್ನು ಮಾಡಿ ಕಲಿಸುವಂತ ಒಬ್ಬ ವ್ಯಕ್ತಿ ಆಗಿದ್ದಾರೆ ಈ UT ಖಾದರ್. ಇವತ್ತಿನವರೆಗೆ ನಾನು ಅವರಲ್ಲಿ ಸಿಟ್ಟು ಬಂದದ್ದು ನಾನು ನೋಡ್ಲಿಲ್ಲ. ಅನೇಕ ರಾಜಕಾರಣಿಗಳಿದ್ದಾರೆ, ಅವರಿಗೆ ಕೆಲವೊಮ್ಮೆ ಸಿಟ್ಟು ಬರ್ತದೆ. ಆದರೆ UT ಖಾದರ್ಗೆ ಸಿಟ್ಟು ಬಂದದನ್ನು ಯಾವತ್ತೂ ನೋಡಲಿಲ್ಲ. ಸೌಮ್ಯ ಸ್ವಭಾವದಲ್ಲಿರುವಂತಹ ವ್ಯಕ್ತಿ ಆ ರೀತಿಯಿಂದ ಇದ್ದುದರಿಂದ ಇವತ್ತು ಈ ಸ್ಥಾನಕ್ಕೆ ಬಂದು ಮುಟ್ಟಿದ್ದಾರೆ. ನಮ್ಮ ಸೈದುದ್ದೀನ್ ಅವರು ಹೇಳಿದ್ರು ಅನೇಕ ಜನರು ಅವರಿಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಅಂತೇಳಿ. ಆದ್ರೆ ಆ ಟೀಕೆ ಟಿಪ್ಪಣಿಗಳೆಲ್ಲ ಬದಿಗೊತ್ತಿ ಅವ್ರಿಗೆ ಏನ್ ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾರೆ. ಒಂದ್ ದಿವಸ ಅವ್ರ ಭಾಷಣದಲ್ಲಿ, ನಾನು ಅವ್ರ ಸ್ಟೇಜ್ ನಲ್ಲಿ ಇದ್ದಾಗ ಅವ್ರೊಂದ್ ದಿವಸ ಹೇಳಿದ್ರು,
ಉಳ್ಳಾಳದಲ್ಲಿ ಯಾವುದೋ ಒಂದು ಘಟನೆ ನಡೆದಾಗ ಅವರ ಶರ್ಟ್ ಅನ್ನು ಯಾರೋ ಬಂದು ಒಬ್ರು ಹರಿದ್ರು ಕೋಪದಲ್ಲಿ. ಆದ್ರೆ ಅವರು ಅಲ್ಲಿ ಇದ್ದವರೆಲ್ಲ ಹೇಳಿದ್ರು ಅವ್ರಿಗೆ ಹೋಗಿ ಕೇಸ್ ಕೊಡಿ, ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರು ಒಳಗಾಕಿ ಅಂತೇಳಿ. ಅವ್ರು ಅದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ನೇರ ಅವ್ರ ಮನೆಗೆ ಹೋದ್ರು, ಬೇರೆ ಶರ್ಟ್ ಅನ್ನು ಹಾಕೊಂಡು ಬಂದ್ರು, ಅವ್ರ ಕೆಲಸಕ್ಕೆ ಹೋದ್ರು. ಅದೇ ರೀತಿ ಅವರ ತಂದೆಯ ಕಬ್ರಸ್ಥಾನ ಏನಿದೆ ಅದನ್ನು ಒಡೆಯುವಂತ ಕೆಲಸ ಮಾಡಿದ್ರು. ಅದಕ್ಕೂ ಏನು ಮಾಡಲಿಲ್ಲ. ಅಲ್ಲಿ ಹೋಗಿ ಅವರಿಗೆ ಅದಕ್ಕೆ ಬೇಕಾದಂತ ಮೇಸ್ತ್ರಿ ಹಿಡಿದು ಟೈಲ್ಸ್ ಅನ್ನು ಕೊಟ್ಟು ಬಹಳ ಸುಂದರವಾಗಿ ಮಾಡಿದ್ರು. ಯಾರನ್ನು ಅವ್ರು ದೂಷಿಸ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಯಾವ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅವರ ಹಿಂದೆ ಹೋಗ್ತಿದ್ರೆ ನಾನು ಇವತ್ತು ಅದೇ ರೀತಿ ಅವರ ರೀತಿಯಲ್ಲಿ ಇರ್ತಿದ್ದೆ. ಇವತ್ತು ನಾನು ಹಾಗೆ ಮಾಡಿದ್ರಿಂದ ಇವತ್ತು ನಾನು ಸ್ಪೀಕರ್ ಸ್ಥಾನದಲ್ಲಿ ಹೋಗಿ ಮುಟ್ಟಿದ್ದೇನೆ ಅಂತೇಳಿ ಇವತ್ತು ಒಂದು ದಿವಸ ನನಗೆ ಇವತ್ತು ನೆನಪಾಗ್ತದೆ. ಇವತ್ತು ಅವರು ಎಷ್ಟು ಜನಪ್ರಿಯವಾಗಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ, ಸಣ್ಣ ಮಕ್ಕಳದ್ದು ವಿಡಿಯೋ ನೋಡಿದ್ದೆ ನಾನು. ಶಾಲೆಗೆ ಕಲಿಸ್ಲಿಕ್ಕೆ ಫೋರ್ಸ್ ಮಾಡಿದಾಗ ಆ ಮಗು ಹೇಳ್ತದೆ ನಾನು ಹೋಗುದಿಲ್ಲ ಅಂತೇಳಿ. ಇಲ್ಲ ನೀನು ಹೋಗ್ಲೇಬೇಕಂತ ಹೇಳಿದಾಗ ಇಲ್ಲ ಯೂಟಿಕಾದರ್ನ ಕರಿ ಅಂತ ಹೇಳ್ತಾರೆ. ಆ ಮಗು, ಸಣ್ಣ ಮಗು, ಅಷ್ಟು ಪ್ರಸಿದ್ಧವಾಗಿದ್ದಾರೆ. ಮೊನ್ನೆ ಒಂದು ಮಸೀದಿಗೆ ನಾನು ಹೋದಾಗ ಒಂದು ಉದ್ಘಾಟನೆ ಇತ್ತು. ಅಲ್ಲಿ ಹೋದಾಗ ಒಂದು ಗುರುಗಳು ಹೇಳ್ತಾರೆ, ನಮ್ಮ ಯೂಟಿಕಾದರನ್ನು 3 ಅಕ್ಷರದಲ್ಲಿ ಇವತ್ತು ಕರಿತಾ ಇದ್ದಾರೆ ಅಂತ. ಅದು ಯುಟಿಕೆ. ಬರುವಂತ ದಿನಗಳಲ್ಲಿ 5 ಅಕ್ಷರದಲ್ಲಿ ಕರೀಲಿಕ್ಕೆ ದೇವರು ಅನುಗ್ರಹ ಮಾಡ್ಲಿಕ್ಕೆ ಕೊಡ್ಲಿ ಅಂತೇಳಿ. ಅದೇನಂತ ಕೇಳಿದ್ರೆ CM UTK ಅಂತೇಳಿ. ಇನ್ಶಾಅಲ್ಲಾ ಬರುವಂತ ದಿನಗಳಲ್ಲಿ ಈ ಹಜ್ಜಿಗೆ ಹೋಗಿ ಬಂದ ಮೇಲೆ ಅವರು CM ಆಗುವ ಒಂದು ಭಾಗ್ಯವು ಅಲ್ಲಾಹ್ ಅವರಿಗೆ ದೊರಕಿಕೊಡ್ಲಿ ಅಂತ ನಾನು ಈ ಮಂದಿನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕಂತೇಳಿ ನಮ್ಮ ಸಮುದಾಯಕ್ಕೆ ದೊಡ್ಡ ಒಂದು ಆಸ್ತಿ ಅವರು. ನಮ್ಮ ಇನ್ನೊಂದು 4 ದಶಕಕ್ಕೆ ಇಂಥ ಒಂದು ನಾಯಕತ್ವ ಸಿಕ್ಕುತ್ತೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಒಂದು ನಾಯಕತ್ವವನ್ನು ಇಟ್ಟಂತ ಒಂದು ವ್ಯಕ್ತಿಯಾಗಿದ್ದಾರೆ ನಮ್ಮ ಯುಟಿಕಾದವರು. ನಮಗೆ ಅನೇಕ, ನಮ್ಮ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಕ್ಕೆ ಯಾರು ಹೋದ್ರು ಅವರಿಗೆ ಎಲ್ಲ ಕೆಲಸವನ್ನು ಮಾಡಿಕೊಡುವಂತ ಒಂದು ಶಕ್ತಿ ಉಳ್ಳಂತ ಒಬ್ಬ ವ್ಯಕ್ತಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಸ್ಟೇಟ್ ಮಾತ್ರ ಅಲ್ಲ, ಇಡೀ ರಾಜ್ಯ, ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಅವರು ಗುರುತಿಸಲ್ಪಟ್ಟಂತ ಒಬ್ಬ ನಾಯಕರಾಗಿದ್ದಾರೆ. ಇಂಥ ನಾಯಕರನ್ನು ಅವರ ಹಜ್ಜಿಗೆ ಹೋಗುವಾಗ ಅವರನ್ನು ಗುರುತಿಸುವುದು ಅದು ನಮ್ಮ ಕರ್ತವ್ಯ ಆಗಿದೆ. ನಿಮ್ಮೆಲ್ಲ ನಮ್ಮ ಸಮುದಾಯದ ನಾಯಕರನ್ನು ಇವತ್ತು ಸಮುದಾಯದ ನಮ್ಮ ಪ್ರಮುಖ ದರ್ಗಾ ಆಗಿರ್ಬೋದು, ಮಸೀದಿ ಅಧ್ಯಕ್ಷರನ್ನು ಕರೆದು ಇವತ್ತು ನಾವು ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ, ಇವತ್ತು ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ಕೇಳಿಕೊಂಡಾಗ ಅವರಿಗೆ ಸಮಯ ಇಲ್ಲ. ಇವತ್ತು ಏರ್ಪೋರ್ಟ್ಗೆ ಹೋಗ್ಬೇಕು, ಅವರಿಗೆ ಫ್ಲೈಟ್ ಇದೆ. ಆದ್ರೂ ಅದನ್ನು ಒಪ್ಪಿಕೊಂಡು ನಮ್ಮ ಸಮುದಾಯದ ಮೇಲೆ ಪ್ರೀತಿ ಇಟ್ಟುಕೊಂಡು ಇವತ್ತು ಅವರು ಬಂದಿದ್ದಾರೆ. ಅವರು ಮತ್ತೆ ಅದೇ ರೀತಿ ಅವರ ಇಫ್ತಿಕಾರ್ತ ಅವರ ತಮ್ಮನನ್ನು ನಾವು ಈಗಾಗಲೇ ಬೀಳ್ಕೊಡುಗೆ ಮಾಡಿದ್ವಿ. ಅವರ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಅವರು ಏನಿದ್ರು ಹಿಂದ್ಗಡೆ ಕೂತ್ಕೊಂಡು ಕೆಲಸ ಮಾಡುವರು. ನಮಗೆ ಯುಟಿಕಾದರ್ ಸಾಹೇಬ್ ಸಿಕ್ಕದಿದ್ರೆ ಅವರೇ ಆಗಿರ್ತಾರೆ ಸಿಕ್ಕುದು. ಏನಿದ್ರು ಕೆಲಸ ಮಾಡಿ ಕೊಡುವಂತ ಅನೇಕ ವಿದ್ಯಾರ್ಥಿಗಳಿಗೆ ಎಜುಕೇಶನ್ಗೆ ಅವರು ಕೆಲಸ ಮಾಡಿ ಕೊಡುವಂತವರು ಒಂದು ಇಫ್ತಿಕಾರ್ ಅವರು. ವರ್ಲ್ಡ್ ನಲ್ಲಿ ಯಾರು ಕೇಳಿದ್ರು ಅವರಿಗೆ ಗೊತ್ತಿಲ್ಲದವರಿಲ್ಲ. ಎಲ್ಲಾ ಜನರಿಗೂ, ಯಾವುದೇ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಯಾವುದೇ ಇಂಟೆಲೆಕ್ಚುಯಲ್ ಆಗ್ಲಿ, ಯಾರು ಕೇಳಿದ್ರು ಯುಟಿಕೆ ಅವ್ರ ಇಫ್ತಿಕಾರವನ್ನು ಗೊತ್ತಿಲ್ಲದವರಿಲ್ಲ. ಹಾಗಿರುವಾಗ ಇವರಿಬ್ಬರ ತಮ್ಮಂದಿರ ನಮಗೆ, ನಮ್ಮ ಈ ಸಮುದಾಯಕ್ಕೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತ್ಯೇಕವಾಗಿ ಬಹಳಷ್ಟು ಕೆಲಸಗಳಲ್ಲಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಅಲ್ಲಾಹು ದೀರ್ಘಾಯುಷು ಮತ್ತು ಅವರಿಗೆ ಶಕ್ತಿಯನ್ನು ಇನ್ನಷ್ಟು ಕೊಡಲಿ ಅಂತ ಹೇಳುತ್ತಾ, ಇಲ್ಲಿಗೆ ಅವ್ರ ಹಜ್ಜಿಗೆ ಹೋಗ್ಬೇಕಾದ್ರೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹಜ್ಜಿನ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ವಾಪಸ್ ನಮ್ಮಲ್ಲಿಗೆ ಬಂದು ಇನ್ನು ಅವರಲ್ಲಿ ನಮ್ಮ ಸೇವೆಯನ್ನು ನಮಗೆ ಪಡೆದುಕೊಳ್ಳಿಕ್ಕೆ ಅಲ್ಲಾಹು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳುತ್ತಾ ಇಲ್ಲಿ ಬಂದದಕ್ಕೆ ನಾನು ಅವರಿಗೆ ವಂದಿಸುತ್ತಾ, ತಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಹರ್ ದಾವನ ಅನ್ನೋದಿಲ್ಲ. ಸನ್ಮಾನ್ಯ ಯುಟಿಕಾದರ್ ಸಾಹೇಬರಿಗೆ ಅಭಿನಂದಿಸುವ ಸಮಯ. ಎಲ್ಲರೂ ವೇದಿಕೆಯ ಮೇಲಿರುವಂತಹ ಸಮುದಾಯದ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರೆಲ್ಲ ಸೇರಿಕೊಂಡು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಪವಿತ್ರವಾದಂತಹ ಅಜ್ಜಿಗೆ ಬೀಳ್ಕೊಡುವಂತಹ ಸಮಾರಂಭವನ್ನ ಮಾಡ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ഞങ്ങളൊട്ടിക്ക് ഒരു രണ്ട് പലക്ക പറയപ്പെടാനായിട്ട് ನಾನು ಯುಟಿಕಾದರ್ ಸಾಹೇಬರ ಗೌರವಪೂರ್ವಕമായിട്ട് ಈ ಪೋಡಿಯಂ ಗುರುತಿಸಿದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಪಕ್ಷ ಸಮಿತಿ ವತಿಯಿಂದ ಬಹುಶಃ ಇವತ್ತು ಹಿರಿಯರೆಲ್ಲ ಸೇರಿಕೊಂಡು
ನಮ್ಮ ಹಜ್ಜಿನ ಪವಿತ್ರ ಯಾತ್ರೆಯ ಈ ಒಂದು ಪ್ರೀತಿಪೂರ್ವಕ ಬೀಳ್ಕೊಡುಗೆಯ ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಹಾಜಿ ಮೊಹಮ್ಮದ್ ಮಸೂದ್ರವರೇ, ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಗೌರವಾನ್ವಿತ ಹಾಜಿ ವಹಿ ಅಬ್ದುಲ್ಲಾ ಕುಂಜರವರೇ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ನ ಅಧ್ಯಕ್ಷರು ಸನ್ಮಿತ್ರ ಅಂತ ನಾಸೀರ್ ಲಕ್ಕೀಶಾರ್ ಅವರೇ, ಜಿಲ್ಲಾ ವಕ್ಫ್ನ ಮಾಜಿ ಅಧ್ಯಕ್ಷರು ಗೌರವಾನ್ವಿತ ಎಸ್.ಎಂ. ರಶೀದ್ ಅಕ್ಕನವರೇ, ಉಳ್ಳಾಲ ದರ್ಗಾ ಸಮಿತಿಯ ಮತ್ತು ಜುಮ್ಮಾ ಮಸೀದಿ ಅಧ್ಯಕ್ಷರಂತ ಹನೀಫ್ ಹಾಜಿರ್ ಅವರೇ, ಆಮೇಲೆ ಗೌರವಿತರು ಆತ್ಮೀಯರಾಗಿಂತಹ ಬಹುಮಾನ್ಯರಾಗಿರುವಂತಹ ಕುಕಿಲ ಉಸ್ತಾದ್ ಅವರೇ, ಅದೇ ರೀತಿ ಬಹುಮಾನಂತಹ ಯಾಕೂಬ್ ಸಹದೀರ್ ಅವರೇ, MS ಮೊಹಮ್ಮದ್ ರವರೇ, ನಮ್ಮ ಸುಳ್ಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿರುವಂತಹ ಮುಸ್ತಫರ್ ಅವರೇ, ಅದೇ ನಮ್ಮ ಗೌರವಾನ್ವಿತ ಅಬೂಬಕರ್ ಅವರೇ, ಸೈದೂರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಉಲೇಮಾಗಲೇ, ಉಮಾರಾಕಲೇ, ಹಿರಿಯ ಗಣ್ಯ ವ್ಯಕ್ತಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ತಾನು ಸೇವೆ ಕೊಡುವ ಪ್ರತಿಯೊಂದು ಸನ್ಮಿತ್ರರು ಮತ್ತು ಹಿತೈಷಿಗಳೇ, ಪವಿತ್ರವಾದ ಹಜ್ ಯಾತ್ರೆಗೆ ಈ ವರ್ಷ ಅಲ್ಲಾಹ್ ತಾಲಾ ನಮ್ಮನ್ನು ಕೂಡ ಕರೆಸಿಕೊಂಡಿರುವುದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಮ್ಮ ಬಹುಶಃ ಇವತ್ತು ಪ್ರತಿಯೊಬ್ಬರ ಕನಸು ಏನಂತ ಹೇಳಿದ್ರೆ, ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದರೂ ಕೂಡ ಆ ಪವಿತ್ರವಾದ ಸ್ಥಳಕ್ಕೆ ನಾವು ಹೋಗಿ ನಾವು ದುವಾ ಮಾಡಿ ಬರಬೇಕಂತ ಹೇಳಿ ಪ್ರತಿಯೊಬ್ಬರು ನಾವು ಮುಸಲ್ಮಾನರು ಯಾರು ಹುಟ್ಟಿದ್ದೇವೆ, ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದರೂ ನಾವು ಹೋಗಿ ಬರಬೇಕಂತ ಹೇಳಿ ಅಂತಹ ದೊಡ್ಡ ಮನಸ್ಸಿನ ಆ ಕನಸನ್ನು ಅಲ್ಲಾಹ್ ತಾಲಾ ಈ ವರ್ಷ ಅದನ್ನು ಇವತ್ತು ಪೂರೈಸಲು ನಮಗೊಂದು ಅವಕಾಶ ಮಾಡಿ ಕೊಟ್ಟಿರುವುದು ಅತ್ಯಂತ ನಮಗೆ ಸಂತುಷ್ಟನಾಗಿದ್ದೇನೆ. ಇದು ಯಾವುದು ಕೂಡ ನಿರೀಕ್ಷೆ ನನ್ನ ಫಸ್ಟೇ ಪ್ಲಾನ್ ಮಾಡಿ ಆದದಲ್ಲ, ಇದೊಂದು ಮಾತಿದೆ ಯಾವಾಗಲೂ ಕೂಡ. ಯಾರು ಅಲ್ಲಿ ಹೋಗಿ ಎಷ್ಟೇ ದುಶ್ರೀಮರಾದ್ರೂ ಕೂಡ ಎಲ್ಲರಿಗೂ ಅಲ್ಲಿ ಮುಟ್ಟಲಿಕ್ಕೆ ಆಗುದಿಲ್ಲ. ಎಷ್ಟೇ ನಿರ್ಗತಿಗನಾದ್ರೂ ಕೂಡ ಆಟೋಮೆಟಿಕ್ ಅಲ್ಲಿ ಮುಟ್ಟುವಂತ ಅವಕಾಶ ಆಗ್ತದೆ. ನಮ್ಮಲ್ಲಿ ಕೂಡ ಬಹಳಷ್ಟು ವರ್ಷ ನಾನು ಹೋಗ್ಬೇಕಂದ್ರೆ ಒಂದು ಪ್ಲಾನ್ ಅಂತ ನಾನು ಇರಲಿಲ್ಲ, ಸಡನ್ ಇವತ್ತು ಅದು ಯಾರು ಕೂಡ ಗೊತ್ತಿಲ್ಲ ನಮ್ಮ ಮಿತ್ರರಿಗೆ. ಸಡನ್ ಆಗಿ ಆದದ್ದು ಸಡನ್ ಆಗಿ ಇವತ್ತು ಆಗಿದೆ. ಅದು ಅಲ್ಲಾಹ್ ತಾಲಾನ ಇಚ್ಛೆ ಇರ್ಬೋದು ಆ ಸಂದರ್ಭದಲ್ಲಿ ಬಂದು ಹೋಗುವಂಥದ್ದು. ಮತ್ತು ನನ್ನ ಜೀವನದಲ್ಲಿ ಎಲ್ಲ ಸಡನ್ ಆದದ್ದು, ಯಾವುದು ಕೂಡ ಪ್ಲಾನ್ ಆಗಿ ಯಾವುದು ಕೂಡ ಆಗಲಿಲ್ಲ ಇದರಲ್ಲಿ. ಆದ ಕಾರಣ ಈ ಒಂದು ಪವಿತ್ರವಾದ ಯಾತ್ರೆಯಲ್ಲಿ ನಿಮ್ಮೆಲ್ಲರ ದುವಾ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ತೀರ್ಮಾನ ಮಾಡಿದ ತಕ್ಷಣ ಇಫ್ತಿಗಾರಿಗೆ ಫೋನ್ ಮಾಡಿದೆ, ಹೋಗು, ಅವ್ರು ಕೂಡ ಹೋಗ, ಇನ್ನು ಬಹುಶಃ ಎಲ್ಲ ಪ್ಲಾನ್ ಮಾಡಿ ಹೋಗೋದಂತ ಆಯಿತು. ಮತ್ತೆ ಕೋರ್ಟ್ ಒಮ್ಮೆ ರದ್ದಾಗೋದಂತ ಆಯಿತು. ನೀವು ಸಲ ಚಾನ್ಸ್ ಸಿಕ್ಕುದಿಲ್ಲ ಅಂತೇಳಿ ಸುಮ್ಮನೆ ತುಂಬ ಸಡನ್ ಆಗಿ ಫೋನ್ ಬಂತು, ಅವಕಾಶಕ್ಕೆ ನಿಮಗೆ ಇಷ್ಟೇ ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಮತ್ತೆ ಸಿಕ್ಕಿದೆ ಅಂತೇಳಿ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದಷ್ಟೇ, ನಾವು ಅಲ್ಲಿಗೆ ಅತ್ಯಂತ ನೆಮ್ಮದಿಯಿಂದ, ಅತ್ಯಂತ ಸುರಕ್ಷಿತವಾಗಿ, ಅತ್ಯಂತ ಸಮಾಧಾನದಿಂದ ಮುಟ್ಲಿಕ್ಕೆ ನಿಮ್ಮೆಲ್ಲರ ದುವಾ ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಲ್ಲಿ ಮುಟ್ಟಿದ ನಂತರ ನಿಮ್ಗೆಲ್ಲರಿಗೂ ಕೂಡ ನನ್ನ ದುವಾ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ದೇಶಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿಗಾಗಿ ಮತ್ತೊಂದು ನೆಮ್ಮದಿ ಮತ್ತು ಸಂತೋಷದ ಜೀವನಕ್ಕಾಗಿ ಇವತ್ತು ಅಲ್ಲಿ ಮುಟ್ಟಿಸುವಂತಹ ಆಗಿ ಅಲ್ಲಿ ನಾನು ನನ್ನ ಪ್ರಾಮಾಣಿಕವಾದ ದುವಾವನ್ನು ನಾನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಲಕ್ಷಿತ ನಾಸೀರ್ ಅವತ್ತು ಹೇಳಿದಾಗ ನಾನು ಹೇಳಿದೆ, ತೊಂದರೆ ಇಲ್ಲ ಒಂದು ಮತ್ತೆ ನಾನು ಕೂಡ ಇತ್ತು, ಇಲ್ಲಾಂದ್ರೆ ನಾನೇ ನಿಮ್ಮೊಬ್ಬೊಬ್ಬರನ್ನು ಭೇಟಿ ಆಗಬೇಕು. ಅದರ ಬಗ್ಗೆ ಇಲ್ಲಿ ಬಂದಾಗ ನನಗೆ ಆಟೋಮ್ಯಾಟಿಕಲ್ಲಿ ಸಿಕ್ಕಿದ ರೀತಿ ಕೂಡ ಇವತ್ತು ಆಗುವಂಥದ್ದಂತ ಹೇಳಿಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಇರುವಂಥ ಅವಕಾಶ ಆಗಲಿ. ಬಹಳಷ್ಟು ಹಿಂದಿನಿಂದಲೂ ಕೂಡ ನಿಮ್ಮೆಲ್ಲರ ಪ್ರೀತಿಪೂರ್ವಕ ದುವಾ ಆಶೀರ್ವಾದವೇ ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಒಂದಲ್ಲೊಂದು ವಿಧದಿಂದ ಅದು ದುವಾ ಮೂಲಕವೇ ನಾವು ಇವತ್ತು ರಕ್ಷಣೆಗೆ ಒಳಪಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ಇವತ್ತು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಕೂಡ ಅದು ನಮ್ಮ ಪ್ರಯತ್ನ ಮತ್ತು ಇನ್ನಿತರ ಪ್ರಯತ್ನ ಅದು 20-25%. ಅದೆಲ್ಲ ಉಲೇಮಾಗಲ್ಲ, ಉಮರಾಕಲ್ಲ, ಬಹುಶಃ ಹಿರಿಯರೆಲ್ಲ ಬಡವರ ದುವಾ ಅದು 75% ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು
ಹೆಚ್ಚಿಸುವಂಥದ್ದು. ಅದಕ್ಕಾಗಿ ನನ್ನ ಯುವಕರೇನು ಹೇಳ್ತಾ ಇದ್ದೆ, ಆದಷ್ಟು ಹಿರಿಯರ ಮತ್ತು ಉಲೇಮಾಗಲ ಉಮರಾಗಲ ಎಲ್ಲ ಧಾರ್ಮಿಕ ಮುಖಂಡರ ದುವಾ ಪಡೀಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪ್ರತಿಯೊಂದು ಯುವಜನಾಂಗ ಮಾಡಿ. ಯಾಕೆ ನಾನು ಹಿಂದೆ ಆಲೋಚನೆ ಮಾಡಿದ್ದೆ, ಏನಾದರೂ ನಾನು ಯಶಸ್ವಿ ಆಗಬೇಕಾದ್ರೆ ಅದು 90% ಕಷ್ಟ ಬಂದು ಹೇಗೆ ಅದು ಹೋಗಿ ಅಲ್ಲಿ ಮುಟ್ಟಬೇಕು. 90% ಕಷ್ಟ, 10% ದುವಾ ಅಂತೇಳಿ. ಈಗ ನನಗೆ ಬಂದು ನನಗೆ ಗೊತ್ತಾಗಿದೆ, ಅದು 90% ದುವಾ, 10% ಕಷ್ಟ ಬಂದರೆ ಸಾಕು. ನೀವು ಎಲ್ಲಿಗೆ ಹೋಗಿ ಅಲ್ಲಿ ಆಟೋಮೆಟಿಕ್ ಆಗಿ ಮುಟ್ಟುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ನಿಮ್ಮೆಲ್ಲ ಅದಕ್ಕಾಗಿ ನಿಮ್ಮೆಲ್ಲರ ದುವಾ ನಮಗೆ ಇವತ್ತು ಅತಿ ಅಗತ್ಯ. ನಾನು ರಾಜಕೀಯ ಜೀವನದಲ್ಲಿ ಜನರಿಂದ ದುವಾ ಕೇಳಿದಲ್ಲದೆ ನಾನು ಬೇರೆಯನ್ನು ಕೂಡ ಎಲ್ಲಿ ಕೂಡ ಕೇಳಿಲ್ಲ. ಸಣ್ಣದಿಂದಲೂ ಕೂಡ ನನ್ನ ರಾಜಕೀಯ ಜೀವನ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಬೆಂಬಲಿತವಾಗಿ ನಾನು ಯಾವುದೇ ಲೆಟರ್ ಕೇಳಿದ್ರು ಕೂಡ ಅದು ಮಸೂದ್ ಹಾಕಿರಲಿ, ಮೊಹಮ್ಮದ್ ಕುಂಜಿರಲಿ, ದರ್ಗಾದವ್ರು ಇರಲಿ, ಮಕ್ಕಳು ಯಾರು ಕೂಡ ಕೊಡ್ತಾ ಇದ್ರು. ನನ್ನ ರಾಜಕೀಯ ಜೀವನದಲ್ಲಿ ನಾನೊಂದು MLA ಟಿಕೆಟ್ಗಾಗಿ ಕೂಡ ನಾನು ಯಾರ ಒಂದು ಲೆಟರ್ ಕೂಡ ರೆಕಮೆಂಡೇಶನ್, ನಾನು ಯಾರ ಲೆಟರ್ ಕೂಡ ನಾನು ಕೇಳಿಲ್ಲ. ಇಷ್ಟು ಸ್ಟಾರ್ಟಿಂಗ್ನಲ್ಲಿ ಕೂಡ ಮಂತ್ರಿ ಆಗ್ಲಿಕ್ಕೆ ಬೇಕಾದ್ರೆ ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ನಾವು ಹೇಳ್ತೇವೆ, ಡೆಲ್ಲಿಗೆ ಹೇಳ್ತೇವೆ, ನಾವು ಬರ್ಬೇಕು, ಇದು ಮಾಡ್ಬೇಕಂತ ಹೇಳಿಕೊಂಡು ಆಗಲೂ ಕೂಡ ನಾನು ಒಂದೇ ಒಂದು ರೆಕಮೆಂಡೇಶನ್, ಬೇಡ ಅಲ್ಲಾಹ್ ತಾಲ ಕೊಟ್ಟರೆ ಆಗ್ತದೆ, ಎಲ್ಲರೂ ಚಿಂತೆ ಇಲ್ಲ ಅಂತೇಳಿ ನಾನು ಆಗಲೇ ಬಹಳ ಸ್ಪಷ್ಟವಾಗಿ 13ನೇ ಇಸವಿಯಲ್ಲಿ ನಾನು ಬೇಡ ಅಂತ ಹೇಳಿದ್ರು ಕೂಡ ಅನಿಫಾಜಿ ಮತ್ತು 4 ಜನ ಹೋಗಿ ಬಂದಿದ್ರು ಇದರಲ್ಲಿ. ಅದಕ್ಕೆ ಅದು ಯಾಕೆಂದ್ರೆ ನಿಮ್ಮ ಜನಸಾಮಾನ್ಯ ದುವಾ ಇದ್ರೆ ಅದೇ ದೊಡ್ಡ ಮಟ್ಟದ ನಮಗೆ ರೆಕಮೆಂಡೇಶನ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ನನ್ನ MLA ಟಿಕೆಟ್ಗಾಗಿ ಒಮ್ಮೆ ಕೂಡ ನಾನು ಡೆಲ್ಲಿಗೆ ಹೋದದಂತ ಇಲ್ಲ. ನನಗೆ ಫೋನ್ ಬರುವಾಗ ನಾನು ಕೊಣಾಜಿಯ ನಡುಪದವನಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೆ, ಅಲ್ಲಿ ಹಬ್ಬ ಎಲ್ಲ ಪಟೋರಿಯಲ್ಲಿ ಕಾದ್ರಾಕಲ್ಲಿ 3 ಗಂಟೆಗೆ ನನಗೆ ಕಾಲ್ ಬರ್ತದೆ, B.Pharm ತಗೊಳ್ಳಿಕ್ಕೆ 5 ಗಂಟೆಗೆ ಬರಬೇಕಂತ. ನಾನು 5 ಗಂಟೆಗೆ ಆಗೋದಿಲ್ಲ, ನಾನು ಇಲ್ಲಿ ಊರಲ್ಲಿ ಇದ್ದೇನೆ, ನೀನು ಫ್ಲೈಟ್ ಹತ್ತಿ ಬರುವಾಗ ರಾತ್ರಿ ಆಗ್ತದೆ ಇಲ್ಲಿ, ಮತ್ತೆ ಸಂಜೆ ಫ್ಲೈಟಲ್ಲಿ ನಾನು ಮಂತ್ರಿ ಆಗಲು ಕೂಡ ನನಗೆ ಗೊತ್ತಿಲ್ಲ. ನಾವು ಅಜ್ಮೀರಲ್ಲಿದ್ದೇವೆ. ಅಜ್ಮೀರ್ ಮಧ್ಯಾಹ್ನ ನಮಾಜ್ ಮಾಡಿ ಸಲಾಂ ಬಿಟ್ಟು ದುವಾ ಮಾಡಿಕೊಂಡಾಗ ತಕ್ಷಣ ಇಲ್ಲಿಗೆ ಫೋನ್ ಬರ್ತದೆ. ಆಯ್ತು, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇವತ್ತು 6 ಮಂತ್ರಿಗಳು ಮಾತ್ರ ಮಾಡಲಿಕ್ಕೆ ಆಗ್ತದೆ. ಘಟಾನುಘಟಿಗಳೆಲ್ಲರೂ ಕೂಡ ಇದ್ದಾರೆ. ಎಲ್ಲ ಕೂಡ ನನಗೆ ಫೋನ್ ಮಾಡಿ ಮಾತಾಡಿತ್ತು. ಎಲ್ಲರೂ ಕೂಡ ನಾವು ಮಾತಾಡ್ಬೇಕಾದ್ರೆ ನಾವು ಅಲ್ಲಿಗೆ ನಾನು ಬೇಡ, ನೋಡು ಏನಾಗ್ತದೆ ಅಂತ ನೋಡು, ಸಿಗ್ತದೆ ಎಲ್ಲದ ಬೇಡ ಅಂತ ನಾನು ಕೂಡ ಹೇಳಿದ್ದೆ. ನಾನು ಹೈಕಮಾಂಡ್ ತಗೊಂಡು ನಾನು ಖುದ್ದಾಗಿ ನಾನು ಹೋಗಿ ಹೇಳಿದ್ದೆ 1 ದಿವಸ ಮುಂಚೆ. ನನಗೆ ಪರಿಸ್ಥಿತಿ ಪಕ್ಷದ ಅಂತ ಗೊತ್ತಿದೆ. ಸಮ್ಮಿಶ್ರ ಸರ್ಕಾರ 6 ಜನ ತಗೊಳ್ಳಿಕ್ಕೆ ಆಗುದು, ಹಿರಿಯರು ಬಹಳ ಸಚಿವರಿದ್ದಾರೆ, ನನಗೆ ನೀವು ಕೊಡದಿದ್ರು ಕೂಡ ಚಿಂತೆ ಇಲ್ಲ ಅಂತ ಹೇಳಿ ಬಹುಶಃ ಹೇಳಿದ್ದೆ. ಆಯ್ತಾಯ್ತು, ಅವ್ರು ನೆಗಡಿ, ನಾನು ಹೇಳ್ದಾಗ ನೆಗಡಿಕೊಂಡು ಸುಮ್ಮನಾದ್ರು. ಅದು ಮರುದಿವಸ ಬರುವಾಗ ನಾನು ಒಂದೊಂದು ಇಲಾಖೆ ಅಲ್ಲ 2 ಇಲಾಖೆ ಕೊಡುವಂಥ ಕೆಲಸ ಮಾಡೋದ ಅವಕಾಶ ಕೂಡ ಇವತ್ತು ಆಯ್ತು. ಅಪೇಕ್ಷೆ ಪಡದೆ ಕೂಡ ನಮಗೆ ಅವಕಾಶ ಸಿಗ್ತದಂತೇಳಿ ನಾನು ಯುವ ಜನರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಒಂದೇ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಉತ್ತಮವಾದ ಕೆಲಸ ಮಾಡಿಕೊಂಡು ಹೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ವ್ಯಕ್ತಿತ್ವ ನಾವು ಇದು ರೂಪಿಸಿಕೊಳ್ಳುವುದು ನಮ್ಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತೇಳಿ ನಾನು ಯುವ ಜನಾಂಗಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನನ್ನ ವಿದ್ಯಾರ್ಥಿ ಸಣ್ಣದಿಂದಲೇ ಹಲವಾರು ನನ್ನ ಜೀವನದಲ್ಲಿ ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಬೇಳೆ ಬರುದ ಕೆಳಗೆ ಹೋಗುದಂತ ಅದೆಲ್ಲ ಬಚ್ಚವಾದದ್ದು ಕೂಡ ಅದು ದೇವರ ಮತ್ತು ಅಲ್ಲಾಹ್ ತಾಲನ ವಿಶೇಷವಾದ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಕಡೆಗಳಿಗೆಯಲ್ಲಿ ಬಹುಶಃ ಅಲ್ಲಾಹ್ ತಾಲ ಕೈ ಇಟ್ಟು ಮೇಲೆತ್ತುವಂಥ ಕೆಲಸ ಇವತ್ತು ಆಗಿದೆ. ಅದೆಲ್ಲ ಕೂಡ ಹಿರಿಯರ ಕುಟುಂಬಸ್ಥರ ಜನಸಾಮಾನ್ಯರಿಗೆ ನಾನು ಯಾವಾಗಲೂ ಹೇಳೋದು ದುವಾ ಮುಖ್ಯ. ಅದಕ್ಕಾಗಿ ನಾನು ಯುವಜನಕ್ಕೆ ಹೇಳಿದಷ್ಟೇ, ಹಿರಿಯರ ಮತ್ತು ಉಲೇಮಾಗಳ ಮತ್ತೆಲ್ಲ ಧಾರ್ಮಿಕ ಮುಖಂಡರ ಆ ಗೌರವ ಮತ್ತು ದುವಾ ಪಡೆಯುವಂಥ ಅವಕಾಶ ಮತ್ತು ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಆ ತಾಳ್ಮೆಯನ್ನು ಕಲಿಸಿಕೊಡುವಂಥ ಕೆಲಸ ಇವತ್ತು ಆಗ್ಬೇಕು. ಅದು ನಮ್ಮನ್ನು ಖಂಡಿತವಾಗಿ ಇವತ್ತು ಯಶಸ್ವಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ಸೇದವ್ರು ಹೇಳಿದ್ರು, ನಾಸಿರ್ ಅವರು ಹೇಳಿದ್ರು, ವಾಟ್ಸಪ್ನಲ್ಲಿ ಏನು ಕೂಡ ಬರೆದ್ರು ಕೂಡ ಏನು ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ. ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಅದೊಂದು ಮಾತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೇಪರಲ್ಲಿ ಯಾರಾದ್ರು ಬರೆದ್ರೆ ಅದಕ್ಕೇನು ರಿಯಾಕ್ಷನ್ನೇ ಮಾಡಬಾರ್ದು, ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಯಾರು ಬರೀತಾ ಇದ್ದಾನ ಅವನು ಅಲ್ಲಿ ಬರದೇ ಬಾಕಿ ಆಗ್ತಾನೆ. ನೀವೆಲ್ಲಿ ಮುಟ್ಟಬೇಕಾ ಅಲ್ಲಿ ನೀವು ಹೋಗಿ ಮುಟ್ಟುವಂತ ಕೆಲಸ ಇವತ್ತು ಆಗ್ತದೆ. ಬರೆಯುವನಲ್ಲಿ ಬರ್ಕೊಂಡೇ ಇರ್ತಾನೆ, ನೀವೆಲ್ಲಿ ಹೋಗಿ ಮುಟ್ಟಬೇಕು, ನೀವೆಲ್ಲಿ ಹೋಗಿ ಮುಟ್ಟುವಂತ ಕೆಲಸ, ಅದಕ್ಕೆ ರಿಯಾಕ್ಷನ್ ಹೋದ ಅವರಿಂದ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬಹುಶಃ ನಾನು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗಕ್ಕೆ ಈ ಒಂದು ಕಾಲಘಟ್ಟ ಅತಿ ಅಗತ್ಯ. ನಾನು ಬಹುಶಃ
ಎಲ್ಲ ಹಂತದಲ್ಲಿ ಕೂಡ ನಾವು ಬಸ್ ಯಾವ ಇಲಾಖೆ ಅಧಿಕಾರ ಯಾವ ಮಂತ್ರಿ ಆಗ್ಬೇಕಂತ ಹೇಳಿದಾಗ ಎಲ್ಲ ಚರ್ಚೆ ಮನೆಯಲ್ಲಿ ಏನು ಹೇಳಿದೆ, ಎಲ್ಲಿಗೂ ಬೇಡ, ಅಲ್ಲಾಹ್ ತಾಲ ಎಲ್ಲಿ ಖುಷಿ ಕೊಡ್ತಾ ಅಷ್ಟನ್ನು ಮಾತ್ರ ಕೊಟ್ಟರೆ ಸಾಕು. ಅಧಿಕಾರ ಉಂಟು, ಅಧಿಕಾರ ಇಲ್ಲ ಅಂತಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮುಂದಕ್ಕೆ ನೀವೆಲ್ಲ ಹೇಳಿರ್ತೀವಿ, ನಂದೇನಿದೆ, ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಏನೆಲ್ಲ ಬೇಕಾ ಅದನ್ನು ಅಲ್ಲಾಹ್ ತಾಲ ಕೊಟ್ಟರೆ ಸಾಕು. ನಾವು ಒಂದು ಸ್ಥಾನ ಬದಲಿ ಟೆನ್ಷನ್ ಮಾಡಿಕೊಂಡು ಯಾಕೆ ನೋಡಬೇಕು? ಯಾಕೆ ನಾನು ರಾಜ್ಯಕ್ಕೆ ನಾನು ಭಾಳ ಸಣ್ಣದಿಂದಲೇ ನಾನು ನೋಡಿದ್ದೇನೆ. ನಾನು ಯಾವ ಕೂಡ ಹೇಳ್ತೇನೆ, ನಮ್ಮ ಮಿತ್ರ ಹತ್ರ ಹೇಳ್ತೇನೆ, ನಮ್ಮ ಪಂಚಾಯತ್ ಮೆಂಬರ್ ಇವ್ರ ಹತ್ರ ಎಲ್ಲ ರಾಜ್ಯಕ್ಕೆ ಬೇಕು, ಅದು ಸಾಯುವತನ ಕೂಡ ರಾಜ್ಯಕ್ಕೆ ಮಾಡಿಕೊಂಡು ಹೋಗೋಷ್ಟು ಸರಿಯಲ್ಲ ಅಂತ ನಾನು ಕಾಣ್ತದೆ. ಯಾಕೆ ನಾವು ನಮ್ಮ ತಂದೆಯರನ್ನು ನಾವು ನೋಡಿದ್ದೇವೆ. ನಮ್ಮ ತಂದೆಯರು ನಮ್ಮ ಅವ್ರ ಬಗ್ಗೆ ಅತ್ಯಂತ ಉತ್ತಮವಾದ ಅಭಿಪ್ರಾಯ ಎಲ್ಲ ಕೂಡ ಇವತ್ತಿದೆ. ಜನಸಾಮಾನ್ಯ ಈಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ಇವತ್ತು ನಂಬಿಸಿಕೊಳ್ತಾರೆ. ಅವರು ಅಜ್ಜ ಸೋಲದಂಥ ಇಡೀ ಜಿಲ್ಲೆಯಲ್ಲಿ ಸೋಲದಂಥ ಯಾರು ಶಾಸಕರಿದ್ದರೆ ಬಹುಶಃ ಅವರ ಹೊತ್ತಿನ ಕಾಲದಲ್ಲಿ ಆಗಿದ್ರು. ಎಲ್ಲವಿದ್ರು ಕೂಡ ಪರ್ಸನಲ್ ಆಗಿ ಈಗ ನಾವಾದರೂ ಕೂಡ ಸ್ವಲ್ಪ ಆ ಕಡೆಗೆ ತಿರುಗಾಡ್ತೇವೆ, ಇದರಲ್ಲಿ ಬೇರೆ ದೇಶ ಬೇರೆ ರಾಜ್ಯಕ್ಕೆಲ್ಲ ಹೋಗ್ತೇವೆ. ಆಗಿನ ರಾಜಕಾರಣ ಯಾರು ಕೂಡ ಹೋಗಿ ಮಸೂದಾಗಿ ಗೊತ್ತಿದೆ. ಪೊಲಿಟಿಕ್ಸ್ ಮತ್ತು ಸಾಮಾಜಿಕ ಸೇವೆ ಅಂತಲ್ಲದೆ ಇರಲಿಲ್ಲ. ಪರ್ಸನಲ್ ಆಗಿ ನೋಡುವಾಗ ಅವ್ರು ಸರಿಯಾಗಿ ಕರೆಕ್ಟ್ ಆದ ಬೇರೆ ರಾಜ್ಯ ಮತ್ತು ಬೇರೆ ದೇಶವನ್ನೇ ನೋಡ್ಲಿಲ್ಲ. ಇದೇ ಕೆಲಸದಲ್ಲಿ ಇರುವಂತ ಅವಕಾಶ ಇರ್ತಾಯಿತ್ತು. ಕುಟುಂಬ ಸಮೇತ ಕೂಡ ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಇಲ್ಲ. ಕೆಲಸ ಮಾಡಿ ಒಂದು ದರ್ಗದ ಕೆಲಸಕ್ಕೆ ಹಾಜರ್ ಜೊತೆ ಹೋಗುವಾಗಲೇ ಬ್ರೈನ್ ಹ್ಯಾಮರೇಜ್ ಆಯಿತು. ಅದೇ ಮತ್ತೆ ಮಾತಾಡಲಿಲ್ಲ, ಬಹುಶಃ ಸಿಕ್ಕಲಿಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ನೋಡಾಗ ಏನು, ಆ ಅಲ್ಲಾಹ್ ತಾಲ ಕೊಟ್ಟ ಜೀವನ ಎಲ್ಲವನ್ನು ಕೂಡ ಆನಂದಿಸಲಿಕ್ಕೆ, ಅದು ಅನುಭವಿಸಲಿಕ್ಕೆ ಸಂಪೂರ್ಣವಾದ ರಾಜಕೀಯದಿಂದ ಇವತ್ತು ಪರ್ಸನಲ್ ಆಗಿ ವಂಚಿತ ಆಗೋದು ವಿಚಾರ. ಸೊ ನಾವು ಕೂಡ ಅಷ್ಟೇ, ನಮಗೆ ಟೆನ್ಷನ್ ಬೇಡ, ನೆಮ್ಮದಿ ಎಲ್ಲಿಯಾದರೂ ಸಿಕ್ಕಿದ್ರೆ ಸಾಕು. ಅದಕ್ಕೆ ನೀವೆಲ್ಲ ದುವಾ ಮಾಡಿ. ನನಗೆ ಪೋಸ್ಟ್ ನನಗೆ ಈಗಲೂ ಕೂಡ ಇಲ್ಲ. ನಾನು ನಾಳೆ ಕೂಡ ಅದನ್ನು ರಿಟೈರ್ಡ್ ಆಗಿ ಆರಾಮದಲ್ಲಿ ರಿಟೈರ್ಡ್ ಲೈಫ್ ನೋಡಿಕೊಂಡು ಸರಿಯಾಗಿರ್ಲಿಕ್ಕೆ ನನ್ನ ಮನಸ್ಸು ಇವತ್ತು ರೆಡಿ ಇರುವಂಥ ಒಂದು ವಿಚಾರ. ಅದಕ್ಕಾಗಿ ನಿಮ್ಮೆಲ್ಲರ ನಮ್ಮ ನೆಮ್ಮದಿಗಾಗಿ, ನಮ್ಮ ಶಾಂತಿಗಾಗಿ ನಿಮ್ಮೆಲ್ಲರ ದುವಾ ನನಗೆ ಇವತ್ತು ದೊಡ್ಡ ಮಟ್ಟದ ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಒಂದು ಪ್ರೀತಿಪೂರ್ವಕ ಗೌರವ ತಾವೆಲ್ಲ ಕೂಡ ಏರ್ಪಡಿಸಿದ ನನಗೆ ವಿಶ್ವಾಸ ಇದೆ. ನಿಮ್ಮೆಲ್ಲರ ದುವಾ ಮೂಲಕ ಬಹುಶಃ ನಾವು ಖಂಡಿತವಾಗಿಯೂ ನೆಮ್ಮದಿ ಮತ್ತು ಸುರಕ್ಷಿತವಾಗಿ ನಾವು ಹೋಗಿ ಬರ್ತೇವೆ ಮತ್ತು ನಿಮ್ಗೆಲ್ಲರಿಗೂ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಹೋಗಿದ್ದ ಪವಿತ್ರ ಹಜ್ ಯಾತ್ರೆಗೆ ಹೋಗಿದ್ದಾರೆ, ಹೋಗ್ಲಿಕ್ಕೆ ಬಹಳ ಜನರಿಗೆ ಆಸೆ ಇದೆ. ನಾವು ಅವ್ರಿಗೆ ಕೂಡ ಮುಂದಿನ ದಿನಗಳಲ್ಲಿ ಅಲ್ಲಾಹ್ ತಾಲ ಅವ್ರನ್ನು ಕೂಡ ಅನುಗ್ರಹಿಸಲಿ, ಅವರನ್ನು ಕೂಡ ಪವಿತ್ರವಾದ ಸ್ಥಳಕ್ಕೆ ಮುಟ್ಟಿಸ್ಲಿಕ್ಕೆ ಅಂತೇಳಿ ನಾವೆಲ್ಲರಿಗೂ ಕೂಡ ಆ ಪ್ರಾರ್ಥನೆ ನಾನು ಇವತ್ತು ಖಂಡಿತವಾಗಿ ಇವತ್ತು ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಮತ್ತೊಮ್ಮೆ ನಾನು ನಿಮ್ಗೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು, ನಮ್ಮ ದೀರ್ಘವಾದ ರಾಜಕೀಯದ ಜೀವನದಲ್ಲಿ, ಸಾಮಾಜಿಕವಾದ ಜೀವನದಲ್ಲಿ ಬಹಳಷ್ಟು ಜನ ನಮ್ಮ ಜೊತೆ ಒಡನಾಡುವ ವಿಚಾರ ಇವತ್ತಾಯಿತು. ಸೊ ನಮ್ಮ ಒಡನಾಟದ ಸಂದರ್ಭದಲ್ಲಿ ಯಾರಿಗಾದರೂ ನನ್ನಿಂದ ವೈಯಕ್ತಿಕವಾಗಿ ನಾವು ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ನೋವಾಗಿದ್ದರೆ, ನಾವು ಕೆಲಸ ಮಾಡುವಾಗ ಏನಾದರೂ ಅವ್ರಿಗೆ ಉಪದ್ರ ಆಗಿದ್ದರೆ, ಅದು ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ, ಯಾಕಂದರೆ ರಾಜ್ಯದಲ್ಲಿದ್ದಾಗ ನಾವೆಲ್ಲ ಸಮಾಧಾನ ಪಡಿಸಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಕೆಲವರಿಗೆ ನೋವಾಗಿರ್ತದೆ, ತೊಂದರೆ ಆಗಿರ್ತದೆ, ಅದು ನಮ್ಗೆ ಗೊತ್ತಿಲ್ಲದೆ ಅನ್ಯಾಯವಾಗಿ ಕೂಡ ಇರ್ತದೆ. ಇವರೆಲ್ಲ ಕೂಡ ನಮ್ಮನ್ನು ಕ್ಷಮಿಸಿಕೊಂಡು ಮತ್ತೆ ನಮಗೆಲ್ಲ ತಾವು ದುವಾ ಮಾಡಬೇಕಂತ ಕೇಳಿಕೊಳ್ತಾ ನಿಮ್ಮೆಲ್ಲ ದುವಾನ ಯಾಚಿಸಿ ನನ್ನ ಮಾತು ಮುಗಿಸ್ನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮನಬಿಚ್ಚಿ ಮತ್ತು ಬಹಳ ಹೃದಯಕ್ಕೆ ಮುಟ್ಟುವಂತ ಶೈಲಿಯಲ್ಲಿ ತಮ್ಮ ಎಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ, ಅದುವೇ ನೀವು ಕೊಡುವ ದೊಡ್ಡ ಕೊಡುಗೆ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಒಂದು ನಿಮಿಷ ಕೂತ್ಕೊಳ್ಳಿ. ಪರವಾಗಿ ಅಧ್ಯಕ್ಷರು ಮತ್ತು ಬಿಲಾಲ್ ಮತ್ತು ಇವರು ಅವರನ್ನ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಸಯ್ಯದ್ನಾ ಮೊಹಮ್ಮದ್. ಇವತ್ತು ತುಂಬ ಒಂದು ಖುಷಿಯ ವಿಷಯ ಏನು, ನನಗೆ ತುಂಬ ಸಂತೋಷವಾಯಿತು. ನನ್ನ ಮಿತ್ರ ಖಾದರ್ ಅವರು ಮತ್ತು ಡ್ಯೂಟಿ ಇಷ್ಟಿಕಾರರೊಟ್ಟಿಗೆ ಹಜ್ಜಿಗೆ ಹೋಗ್ತಾರೆ. ಅವರು ವಿತ್ ಫ್ಯಾಮಿಲಿ ಹೋಗೋದು ಒಂದು ತುಂಬ ಸಂತೋಷ ವಿಷಯ ನಮಗೆಲ್ಲರಿಗೆ. ನಾವು ಸಹ ಎಲ್ಲರೂ ಹೋಗಿರ್ಬೋದು ಹಜ್ಜಿಗೆ, ಆದರೆ ಇವರು ಸಹ ಹೋಗೋದ್ರಲ್ಲಿ ನಮಗೆ ನಾವು ಹೋದ ಹಾಗೆ ಆಗ್ತದೆ. ನನಗೀಗ ಒಂದು ವೀಸಾ ಕೊಡಿಸಿದ್ರೆ ನಾನು ಸಹ ಇವರ ಹತ್ರ ಹೋಗ್ತೇನೆ ಅಂತ ನೆನೆಸ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅದಲ್ಲದೆ ಅವರ ವಿಷಯ ಹೇಳಿದರೆ ಸಾಕಾಗಲಿ, ಎಲ್ಲರೂ ಹೇಳಿದರು. ಅವರ ದೊಡ್ಡ ವಿಷಯ ಏನಂತ ಹೇಳಿದರೆ ಅವರವರ ಮಗಳನ್ನು ಹಾಫಿಲ್ ಮಾಡಿರ್ತಾರೆ. ನಾವು ಏನಾದರೂ ಅವರ ಮತ್ತೆ ಮಾತಾಡುವಾಗ ನಾವು ಸ್ವಲ್ಪ ಜಾಗೃತ ಮಾಡಬೇಕು. ಅವರ ಮಗಳು ಒಂದು ಮುಸಾಫ್ನಂತೆ, ಅವಳಿಗೆ ನಮಗೆ ಸಫಾತ್ ಹೇಳುವ ಒಂದು ಇದುಂಟು, ಎಂಥದ್ದು
ದೇವರು ಹೇಳಿದ್ದಾರೆ ಕೆಲವರಿಗೆ ತಫಾತ್ ಕೊಡ್ಲಿಕ್ಕೆ ನಾವು ರೈಟ್ಸ್ ಕೊಡ್ತೇವೆ. ಅದರಲ್ಲಿ ಒಂದು ಅವಳ ಮಗಳಿಗೆ ಏನಂದ್ರೆ ಅವಳ ಆಫೀಲ್ ಆಗಿದೆ, ಅವಳು ಮರಣ ಹೊಂದ ಜಾಗ ಅವರ ಸುತ್ತಮುತ್ತ ಎಷ್ಟು ಜನರಿದ್ದಾರೆ ಅವರಿಗೆ ಸಹ ಅವರಿಗೆ ಶಫಾತ್ ಮಾಡುವ ರೈಟ್ಸ್ ದೇವರವರಿಗೆ ಕೊಟ್ಟಿದ್ದಾರೆ. ಅದರ ಭಾಗ್ಯದಲ್ಲಿ ಆ ಮಗಳ ಭಾಗ್ಯದಲ್ಲಿ ಇಷ್ಟಿಗೆ ಮುಟ್ಟಿದೆ ಎಂದು ಹೇಳ್ಬೋದು. ಏನಂದ್ರೆ ಇನ್ನೇ ಇವತ್ತಿನ ಜನರು ಅವರ ಮಕ್ಕಳನ್ನು ಇಂಗ್ಲೆಂಡ್ಗೆ ಅಮೆರಿಕಕ್ಕೆ ಹೈಯರ್ ಸ್ಟಡೀಸ್ಗೆ ಕಲಿಸುದು, ಎಂತದಿಗೆ ಹೈಯರ್ ಸ್ಟಡಿ MBA ಮಾಡ್ಲಿಕ್ಕೆ ಇಲ್ಲ ಡಾಕ್ಟರ್ ಕಲಿಸ್ಲಿಕ್ಕೆ. ಇವಳ ಮಗಳನ್ನು ನಮ್ಮ ಕಲೀಲುಲ್ಲ ತಂಗಲಲ್ಲಿ ಕಲಿಸಿ ಅವಳನ್ನಲ್ಲಿ ಕುತ್ಕೊಳಿಸಿ ಅವಳನ್ನು ಹಾಬಿಲ್ ಮಾಡಿದ್ರು. ಇದು ದೊಡ್ಡ ಒಂದು ವಿಶೇಷ. ನಾವು ಸಹ ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಬೆಳೆಸಬೇಕು, ಎಂತದ್ರಲ್ಲಿ ದೀನಿಯ ದಾರಿಯಲ್ಲಿ ಬೆಳೆಸಬೇಕು ನಾನು ಹೇಳ್ತಾ ಇದ್ದೇನೆ. ಹೇಳಿದ್ರೆ ಇದು ಮುಗಿಲಿಕ್ಕಿಲ್ಲ. ನನಗೆ ಒಂದು ದಿವಸ ಇಡೀ ಹೇಳಿದ್ರೆ ಅವರ ವಿಷಯದಲ್ಲಿ ನಾನು ಹೇಳಲಿಕ್ಕೆ ನನಗೆ ಅಷ್ಟು ಟಾಪಿಕ್ ಉಂಟು. ಏನೇ ಆಗಲಿ ಅವರ ಈ ಹಜ್ ಯಾತ್ರೆಯನ್ನು ದೇವರು ಸ್ವೀಕರಿಸಲಿ, ಅವರಿಗೆ ತಡೆಗೆ ಆಫಿಯತ್ ಕೊಡ್ಲಿ, ಅವರ ಹಜ್ಜಿಯನ್ನು ಮಕ್ಬೂಲು ಮಬ್ರೂರ್ ಮಾಡಲಿ, ಅವರು ಚಂದದಲ್ಲಿ ಹೋಗಿ ಮಕ್ಕ ಮದೀನಕ್ಕೆ ಹೋಗಿ ಅವರು ಹಜ್ ತೆಗೆದು ಬರಲಿ ಎಂದು ನಾನು ಅವರಿಗೆ ಆಶೀರ್ವಿಸ್ತೇನೆ. ಮತ್ತೆ ಅವರು ಈಗಲೇ ವರ್ಷದಲ್ಲಿ ಎಷ್ಟೋ ಸರಿ ಅವರು ಮಕ್ಕಕ್ಕೆ ಹೋಗ್ತಾರೆ, ಎಲ್ಲಿಗೆ ಉಮ್ರಕ್ಕೆ ಹೋಗ್ತಾರೆ. ಇಲ್ಲಿ ನೆನೆಸಿದರೆ ಈಗ ಇಫ್ತಿಕಾರ್ ಇಲ್ಲಿದ್ದರೆ ನಾಳೆ ಮಕ್ಕದಲ್ಲಿ ಇರ್ತಾರೆ, ಮರುದಿನ ಮದೀನದಲ್ಲಿ ಇಲ್ಲಿ ಬಂದು ಮುಟ್ತಾರೆ. ಇಬ್ಬರು ಸಣ್ಣ ತಮ್ಮಂದಿರು, ಅಂತ ವಿಶೇಷ ಅವರ ಹತ್ರ ಉಂಟು. ಹಾಗಾಗಿ ಏನೂ ಆಗಲಿ ಅವರು ದೇವರು ಒಳ್ಳೇದು ಮಾಡಲಿ ಎಂದು ನಾವು ಹೇಳಿ ನಾವೆಲ್ಲರೂ ಅವರಿಗೆ ದುವಾ ಮಾಡುವ. ಅವ್ರು ಚಂದದೋಗಿ ಬಂದು ನಮ್ಮನ್ನು ಕಾಣಲಿಕ್ಕೆ ದೇವರು ನಮಗೆ ಮುಟ್ಟಿಸಲಿ ಎಂದು ಹೇಳ್ತೇನೆ. ಆಖಿರು ಜನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಕೊನೆಗೆ MS ಮೊಹಮ್ಮದ್ ಅವರು ಒಂದೆರಡು ಅವರಿಗೆ ವಿಶ್ ಮಾಡಿ ಮತ್ತೆ ಎಲ್ರಿಗೂ ದಯವಿಟ್ಟು ಕೂಡ ಯಾರು ಇದು ಮಾಡಬೇಡಿ, ಸಭೆಯನ್ನ ಗೌರವಪೂರ್ವಕವಾಗಿ ಮುಗಿಸುವ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ. ನಮ್ಮೆಲ್ಲರ ಸಮುದಾಯದ ಒಬ್ಬ ಅಭಿಮಾನದ ನಾಯಕ ಸನ್ಮಾನ್ಯ UT ಖಾದರ್ ಅವರು ಮತ್ತು ಅವರ ಸಹೋದರ UT ಇಫ್ತಿಕಾರ್ ಇವರು ಹಜ್ ಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಬಿಲ್ ಕೊಡುವಂತ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಎಲ್ಲ ನಮ್ಮ ಸಮುದಾಯದ ನಾಯಕರು ಉಪಸ್ಥಿತರಿದ್ದಾರೆ. ಸನ್ಮಾನ್ಯ UT ಖಾದರ್ ಅವರು ಮುಸ್ಲಿಂ ಸಮುದಾಯದ ಮಾತ್ರ ಅಲ್ಲ, ಇಡೀ ಸಮಾಜದ ಒಂದು ಸಂಪತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ದೇಶದಲ್ಲಿ ಇವತ್ತು ಅವರು ಗುರುತಿಸಲ್ಪಟ್ಟಿದ್ದಾರೆ. ಈಗ ಸಂತೋಷ ಆಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ಪೀಕರ್ಗಳ ಒಂದು ಸಮಿತಿ ನಾನು ಮೊನ್ನೆ ಪತ್ರಿಕೆ ಮುಖಾಂತರ ನೋಡಿದೆ. ದೇಶದ ಎಲ್ಲ ಸ್ಪೀಕರ್ಗಳ ಒಂದು ಸಮಿತಿಯಲ್ಲಿ ಪಾರ್ಲಿಮೆಂಟ್ ಸ್ಪೀಕರ್ ಅವರು UT ಖಾದರ್ ಅವರನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಮುದಾಯಕ್ಕೆ ಬಹಳಷ್ಟು ದೊಡ್ಡ ಅಭಿಮಾನ. ಪಾರ್ಲಿಮೆಂಟ್ ಸ್ಪೀಕರ್ ಯಾರದ್ದು ನಿಮ್ಗೆ ಗೊತ್ತಿದೆ, ಯಾವ ಪಕ್ಷದವರು, ಅದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ಅವರು UT ಖಾದರ್ ಗುರುತಿಸಬೇಕಾದ್ರೆ UT ಖಾದರ್ ಅವರ ಸಾಮರ್ಥ್ಯ ಏನು, ಅವರ ಕೆಲಸ ಕಾರ್ಯಗಳ ಮೆಚ್ಚುಗೆ ಏನಂತೇಳಿ ನಾವು ಇಡೀ ಮುಸ್ಲಿಂ ಸಮುದಾಯ ಮತ್ತು ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ನಾವು ಮಾತಾಡೋದು ಸ್ವಲ್ಪ ಹೆಚ್ಚು, ಆದ್ರೆ ಇವತ್ತು ಹೆಚ್ಚು ಮಾತಾಡೋದು ಯಾಕಂತ ಹೇಳಿದ್ರೆ UT ಖಾದರ್ ಅವರಿಗೆ ಈಗ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ ಸಂದರ್ಭ ಇದೆ. UT ಖಾದರ್ ಅವರು ಒಬ್ಬ ಯಶಸ್ವಿ ಶಾಸಕನಾಗಿ, ಒಬ್ಬ ಯಶಸ್ವಿ ಸಚಿವನಾಗಿ ಕಳೆದ ವರ್ಷ ನಾವೆಲ್ಲ ಕೂಡ ನಿರೀಕ್ಷೆಯಲ್ಲಿದ್ದೇವೆ ಮತ್ತೆ ಸಚಿವ ಸ್ಥಾನ ಸಿಗ್ತದೆ, ಯಾವ ಖಾತೆ ಅಂತ. ನಾನು ಕೂಡ ಅವತ್ತು ಬೆಂಗಳೂರಲ್ಲಿದ್ದೆ. ಪ್ರಥಮವಾಗಿ ಸಂಪುಟ ಒಂದು ಸಿದ್ದರಾಮಯ್ಯ ಅಧಿಕಾರ ಸಿಗುವ ನಾನು ಕೂಡ ಬೆಂಗಳೂರಿದ್ದೆ. ಆದ್ರೆ UT ಖಾದರ್ ಅವರ ಹೆಸರಾಗಿ ಇರಲಿಲ್ಲ. ಆದ್ರೆ ಸ್ವಲ್ಪ ದಿವಸ ಕಳೆಯುವಾಗ ನನಗೆ ಗೊತ್ತಾಯ್ತು UT ಖಾದರ್ ಸ್ಪೀಕರ್ ಆಗ್ತಾರೆ ಅಂತೇಳಿ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ರಾಜಕೀಯವಾಗಿ ಸ್ಪೀಕರ್ ಆಗ್ಲಿಕ್ಕೆ ಯಾರು ಕೂಡ ಅಷ್ಟು ಇಷ್ಟಪಡುವುದಿಲ್ಲ. ಯಾರು ಇಷ್ಟಪಡದ ಆ ಒಂದು ಹುದ್ದೆ ಇದೆಯಲ್ಲ, ನಾನು ಮೊನ್ನೆ ಯಾರ ಹತ್ರ ಹೇಳಿದೆ, ಖಾದರ್ ಅವರೇ ಮುಂದಿನ ದಿನಗಳಲ್ಲಿ ಸ್ಪೀಕರ್ ಆಗ್ಲಿಕ್ಕೆ ಬಹಳಷ್ಟು ಕ್ಯೂ ಇರ್ಬೋದು ಅಂತ ನಾನು ಹೇಳಿದೆ. ಯಾಕೆಂತ ಹೇಳಿದ್ರೆ ಆ ಸ್ಪೀಕರ್ ಅಂತ ಹೇಳಿದ್ರೆ ಏನು, ಅದನ್ನ ಏನು ಮಾಡಬಹುದು, ಅದರ ಘನತೆ ಏನು, ಅದರ ಗೌರವ ಏನು, ಅದು ಯಾವ ರೀತಿ ಅಂತ ಹೇಳಿ ತೋರಿಸಿಕೊಟ್ಟವರು ಅದು UT ಖಾದರ್ ಎಂಬ ಸಮುದಾಯ ನಮಗೆಲ್ಲ ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ. ಬಹುಶಃ ಯಾವ ಸಂದರ್ಭದಲ್ಲಿ UT ಖಾದರ್ ಸ್ಪೀಕರ್ ಏನು ಮಾಡಬೇಕು, ಇವತ್ತು ಸಣ್ಣ ವಾಯ್ಸ್ ಅಲ್ಲಿ ಮಾತಾಡುವ ಸಣ್ಣ ವಾಯ್ಸ್, ದೊಡ್ಡ ವಾಯ್ಸ್ ಬೇಕಾದ್ರೆ ದೊಡ್ಡ ವಾಯ್ಸ್, ಶಿಸ್ತು ಕ್ರಮ ಬೇಕಾದ್ರೆ ಶಿಸ್ತು ಕ್ರಮ, ಏನು ಬೇಕು ಅದನ್ನು ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವಂತ UT ಖಾದರ್ ಅವರು ಇವತ್ತು ನಮ್ಮ ಹಜ್ ಯಾತ್ರೆ ಹೋಗ್ತಾ ಇದ್ದಾರೆ. ಬಹುಶಃ ಅದು ಮಾತ್ರ ಅಲ್ಲ, ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಇವತ್ತು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದ UT ಖಾದರ್ ಅವರು ಇವತ್ತು ಹಜ್ ಯಾತ್ರೆಗೆ ತೆರಳುವಂತ ಸಂದರ್ಭದಲ್ಲಿ ನಾವಿವತ್ತು ಪ್ರಾರ್ಥನೆ ಮಾಡ್ಬೇಕೇನಂತ ಹೇಳಿದ್ರೆ UT ಖಾದರ್ ಹಜ್ ಯಾತ್ರೆ ಅತ್ಯಂತ ಯಶಸ್ವಿಯಾಗಲಿ, ಫಲಪ್ರದವಾಗಲಿ, ಅವರ ಹಜ್ ಯಾತ್ರೆ ಯಾವುದೇ ರೀತಿಯ ತೊಡಕು ಬಾರದೇ ಇರಲಿ, ಯಶಸ್ವಿಯಾಗಿ ಹಜ್ ಯಾತ್ರೆ ಪೂರೈಸಿ ಮತ್ತೆ ಇಲ್ಲಿಗೆ ವಾಪಸ್ ಬಂದು ನಮ್ಮೊಟ್ಟಿಗೆ ಸೇರುವುದರ ಮುಖಾಂತರ ಒಂದಲ್ಲ ಒಂದು ದಿನ, ಇವತ್ತು ಲಕ್ಕೇಶ್ ಅವರು ಹೇಳಿದ್ರು ಒಂದು ಮಾತು, ಈಗ UTK ಮತ್ತೆ ಒಂದು ಅದಕ್ಕೆ ಸೇರುತ್ತದೆ CM ಅಂತ. ನಮಗೆ ವಿಶ್ವಾಸ ಇದೆ, ಒಂದಲ್ಲ ಒಂದು ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದವರಿಗೆ ಏನಾದರೂ ಮುಖ್ಯಮಂತ್ರಿಗಳ ಅವಕಾಶ ಬರುವಂತಹ ಸಂದರ್ಭ ಏನಾದ್ರಿದ್ರೆ ಅದು UT ಖಾದರ್ ಅವರಿಗೆ ಮಾತ್ರ ಎಂಬುದನ್ನು ಈ ಸಂದರ್ಭದಲ್ಲಿ
ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೊಂದು ಹೆಚ್ಚು ಮಾತಾಡಲಿಕ್ಕೆ ಹೋದೆ. ಅವರ ಸಹೋದರ UT ಇಫ್ತಿಕಾರ್ ಅವರು ಬಹುಶಃ ಬಹಳಷ್ಟು ಲವಲವಿಕೆ, ಎಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಎಲ್ಲಿರ್ತಾರೆ ಅಂತ ಅವರನ್ನು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ. ಅಂತ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡದ್ದು UT ಇಫ್ತಿಕಾರ್ ಅವರು. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವ ಹೇಳಿದ್ರು, ಪರದೆ ಹಿಂದೆ ಕೆಲಸ ಮಾಡ್ತಾರೆ ಅಂತೇಳಿ. ನಾವು ಇವತ್ತು ದುವಾ ಮಾಡಬೇಕು, ಪರದೆ ಹಿಂದೆ ಬೇಡ, ಪರದೆಯ ಮುಂದೆ ಬಂದು ಕೆಲಸ ಮಾಡುವಂತ ಒಂದು ಅವಕಾಶ, ಒಳ್ಳೆ ರೀತಿಯ ಅವಕಾಶಗಳು ಸಿಗಲಿ ಅಂತ ನಾನು ಆರೈಕೆ ಮಾಡುತ್ತಾ, ನನಗೂ ಅವರಿಗೊಂದು ಬಹಳಷ್ಟು ಸಂಬಂಧ ಇದೆ. ಏನಂತಂದ್ರೆ ಇಫ್ತಿಕಾರ್ ಹಿರಿಯರು ನಮ್ಮ ಊರಿನಲ್ಲಿ ಜಾಗ ಇತ್ತು ಅವರಿಗೆ. ಅವರ ತಂದೆ ನಮ್ಮಲ್ಲಿ ಇರ್ತಾ ಇದ್ರು. ಅವರ ಚಿಕ್ಕ ತಂದೆ ಎಲ್ಲರೂ ಕೂಡ ನಮ್ಮ ಅಲ್ಲಿಯೇ ಇದ್ದವರು. ಅವರ ಚಿಕ್ಕ ನಮ್ಮ ಮಸೀದ್ ಅಧ್ಯಕ್ಷರು ಕೂಡ ಆಗಿದ್ರು. ಆಗಲೇ ನಮಗೆ ಅವರ ಸಂಬಂಧ. ಆಗ ಇಫ್ತಿಕಾರ್ ಸಣ್ಣ ಪ್ರಾಯದ ಹುಡುಗ. ಆಗ ಅವರು ಬಂದ್ರೆ ಎಲ್ಲಿ ಮಾವಿನಕಾಯಿ ಇದೆ, ಎಲ್ಲಿ ನಮ್ಮ ಇದು ಅಂತ ಗೇರು ಬೀಜ, ಗೇರು ಹಣ್ಣು ಎಲ್ಲಿದೆ, ಹಲಸಿನಕಾಯಿ ಎಲ್ಲಿದೆ ಅಂತೇಳಿ ಬೇರೆ ಬೇರೆ ಕೊಡಗೆ ಹೋದಂತ ನಾನು ಕೂಡ ಒಟ್ಟಿಗೆ ಇದ್ದಂತ ನೆನಪುಗಳು ಇವತ್ತು ಆಗ್ತದೆ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಫ್ತಿಕಾರ್ ಅವರಿಗೆ ದೀರ್ಘಾಯುಷ್ಯನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ಎಲ್ಲ ರೀತಿಯ ಅವಕಾಶ ಕೊಡ್ಲಿ. ಅದೇ ರೀತಿ ಇಫ್ತಿಕಾರ್ ಅವರು ಕೂಡ ಮುಂದಿನ ದಿನ ಒಳ್ಳೆ ಅವಕಾಶಗಳು ಬರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ರೆ. GA ಬಾಬಾ ಸಾಹೇಬರು ನನ್ನದೊಂದು ಸಂದೇಶ ಕಳಿಸಿ ನನಗೂ ದುವಾ ಮಾಡ್ಲಿಕ್ಕೆ ಹೇಳಿ, ನಾನು ಅವರಿಗೆ ದುವಾ ಮಾಡ್ತೇನೆ ಅಂತ ಹೇಳಿ ಇದೀಗ ದೂರವಾಣಿ ಸಂಬಂಧ ಮುಖಾಂತರ ನಮಗೆ ಒಂದು ಹೇಳಿದ್ದಾರೆ. ಅಲ್ಲಿ ಸಾಧನಾ ಸಮಾವೇಶದ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಕೂಡ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರನ್ನ ಅವರಿಗೆ ಮುಷಾವರಾತು ಮಾಡ್ಲಿಕ್ಕೆ ಬೇಕಾಗಿ ನಾನು ಕಳಿಸ್ತೇನೆ. ಆದಷ್ಟು ಬೇಗ ಅವರನ್ನು ನಾವು ಇಲ್ಲಿಂದ ಬಿಟ್ಟುಕೊಡ್ಬೇಕಾಗಿದೆ. ಆದಷ್ಟು Ooh.